हरे कृष्ण प्रभु जी। हरे कृष्ण माता जी। हरे हरे कृष्ण स्कंद माता जी। हत्त माताजी ಕಂದ ಪ್ರಭುಜಿ ಹತ್ತ ಪ್ರಭುಜಿ. 10 2ನೇ ಚಾಪ್ಟರ್. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ಇಂದಿನ ತರಗತಿಯನ್ನು ಎಂದಿನಂತೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಸಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಶ್ವಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಶೃಣ್ವತಾಂ ಸ್ವಕತಾ ಕೃಷ್ಣಃ ಪುಣ್ಯಶ್ರವಣ ಕೀರ್ತನಃ. ಹೃದ್ಯಂತಸ್ಥೋ ಹ್ಯವದ್ರಾಣಿ ವಿದುನೋತಿ ಸುಹೃತಂ ಸದಾ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಹೋದ ವಾರ ಎಲ್ಲಿವರೆಗೂ ಓದಿದ್ವಿ? 26ನೇ ಶ್ಲೋಕ ಆಗಿದೆ ಪ್ರಭುಜಿ. 27ನೇ ಶ್ಲೋಕ ಇದೆ. 26ನೇ ಶ್ಲೋಕ ಆಗಿದೆಯಾ? 26ನೇ ಶ್ಲೋಕದಲ್ಲಿ ಏನ್ ತಿಳ್ಕೊಂಡ್ವಿ ನಾವು? ಏನ್ ಸಂದರ್ಭ ನಡೀತಾ ಇದೆ? ಋಷಿ ಮುನಿ ದೇವತೆಗಳೆಲ್ಲ ದೇವಕಿ ಗರ್ಭದಲ್ಲಿ ಭಗವಂತ ಕೃಷ್ಣ ಭಗವಂತ ಆವಿರ್ಭವಿಸಿದಾಗ ಅವರು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಸ್ತುತಿ ಮಾಡ್ತಾರೆ ಭಗವಂತನ. ಕರೆಕ್ಟ್. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈ ರೀತಿಯಾಗಿ ಸ್ತುತಿಯನ್ನು ಪ್ರಾರಂಭ ಮಾಡಿದ್ದಾರೆ ಆಲ್ರೆಡಿ. ಹಿಂದಿನ ಶ್ಲೋಕ ನಾವು ನೋಡಿದ್ದೇವೆ, 26ನೇ ಶ್ಲೋಕ. ತುಂಬಾ ದೊಡ್ಡದಾಗಿತ್ತು. ಅದರಲ್ಲಿ ಭಾವಾರ್ಥ ಶ್ರೀಲ ಪ್ರಭುಪಾದರ ತುಂಬಾ ಉತ್ತಮ ಒಂದು ಭಾವಾರ್ಥವನ್ನು ಕೊಟ್ಟಿದ್ವಿ. ಅದನ್ನು ನೋಡಿ ನಾವು 2 ದಿವಸ ಅದನ್ನ ಚರ್ಚೆ ಮಾಡಿದ್ವಿ. ಚೆನ್ನಾಗಿತ್ತು. ಸೊ ಇಂದಿನ ದಿವಸ ನಾವು ಮೊದಲನೇ ಪ್ರಾರ್ಥನೆಗಳನ್ನು ಮುಂದುವರಿಸಿಕೊಂಡು ಹೋಗೋಣ. ಶ್ಲೋಕ 27ಕ್ಕೆ ಓದೋರು ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಶ್ಲೋಕ 27. ಏಕ ಅಯನಃ ಅಸೌ ದ್ವಿಫಲಃ ಲೌಕಿಕ ಏಕ ಸರಿ ಕಾಣಿಸ್ತಾ. ಶ್ಲೋಕ 27. ಏಕಾಯನೋ ಅಸೌ ದ್ವಿಫಲಸ್ತ್ರಿಮೂಲಶ್ಚತುರಸ ಪಂಚವಿಧಃ ಷಡಾತ್ಮ ಸಪ್ತತ್ವ ಅಷ್ಟವಿಟಪೋ ನವಾಕ್ಷೋ ದಶಶ್ಚದಿ ದ್ವಿಕಗೋ ಹ್ಯ ಆದಿವೃಕ್ಷಃ. ಈಗ ರಿಪೀಟ್ ಮಾಡೋಣ. ಏಕಾಯನಸೌ ದ್ವಿಫಲಸ್ತ್ರಿಮೂಲ ಏಕಾಯನಸೌ ದ್ವಿಫಲಸ್ತ್ರಿಮೂಲ
ಚತುರಸ ಪಂಚವಿಧ ಷಡಾತ್ಮ ಚತುರಸ ಪಂಚವಿಧಃ ಷಡಾತ್ಮ ಏಕಯನೋ ಅಸೌ ದ್ವಿಫಲಸ್ತ್ರಿಮೂಲಶ್ ಏಕಾಯನೋ ಅಸೋ ದ್ವಿಫಲಸ್ತ್ರಿಮೂಲಶ್ ಚತುರಸಃ ಪಂಚವಿಧಃ ಷಡಾತ್ಮಃ ಚತುರಸಃ ಪಂಚವಿಧಃ ಷಡಾತ್ಮ ಸಪ್ತತ್ವ ಅಷ್ಟವಿಟಪೋ ನವಾಕ್ಷೋ ಸಪ್ತತ್ವ ಅಷ್ಟವಿಟಪೋ ನವಾಕ್ಷೋ ಸಪ್ತತ್ವ ಅಷ್ಟವಿಟಪೋ ನವಾಕ್ಷೋ ಸಪ್ತತ್ವಗಷ್ಟವಿಟಪೋ ನವಾಕ್ಷೋ ದಶಶ್ಚದಿ ದ್ವಿಖಗೋ ಹ್ಯ ಅಧಿವೃಕ್ಷಃ ದಶಚ್ಛದಿ ದ್ವಿಖಗೋ ಯಾದಿವೃಕ್ಷಃ ದಶಶ್ಚದಿ ದ್ವಿಖಗೋ ಹ್ಯ ಆದಿವೃಕ್ಷಃ ದಶಚ್ಛದಿ ದ್ವಿಖಗೋ ಯಾದಿವೃಕ್ಷಃ. ಯಾರಾದ್ರೂ ಒಂದಿಬ್ಬರು ಓದ್ತೀರಾ ಶ್ಲೋಕ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓದಿ. ಏಕಾಯನೋऽಸೌ ದ್ವಿಫಲಸ್ತ್ರಿಮೂಲಃ ಚತುರಸ ಪಂಚವಿಧ ಷಡಾತ್ಮ ಸಪ್ತತ್ವಗಷ್ಟವಿಟಪೋ ನವಾಕ್ಷೋ ದಶಶ್ಚದಿ ದ್ವಿಖಗೋ ಯಾದಿವೃಕ್ಷಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ ಓದಿ. 27. ಏಕಾಯನೋ ಅಸೋ ದ್ವಿಫಲ ಸ್ತ್ರೀ ಮೂಲ ಚತುರಸ ಪಂಚವಿಧ ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಯಾದಿ ವೃಕ್ಷಃ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಓದ್ತೀರಾ? ಯಾರು ಇಲ್ಲ ಅಂದ್ರೆ ಓದಿ ಪ್ರಭು. ಶ್ಲೋಕ 27. ಏಕಾಯನ ಅಸೌ ದ್ವಿಫಲ ಸ್ತ್ರೀಮೂಲ ಚತುರಸ ಪಂಚವಿಧ ಷಡಾತ್ಮ ಸಪ್ತತ್ವಗಷ್ಟವಿಟಪೋ ನವಾಕ್ಷೋ ದಶಶ್ಚದಿ ದ್ವಿಖಗೋ ಯಾದಿವೃಕ್ಷಃ. ಹರೇ ಕೃಷ್ಣ. ಮತ್ತೆ ಧನ್ಯವಾದ. ಏಕಯನಃ ಸಾಮಾನ್ಯ ಜೀವಿಯ ಶರೀರವು ಐಹಿಕ ಮೂಲಾಂಶಗಳನ್ನು ಪೂರ್ಣವಾಗಿ ಅವಲಂಬಿಸಿದೆ. ಏಕಾಯನಃ ಸಾಮಾನ್ಯ ಜೀವನ ಶರೀರವು ಐಹಿಕ ಮೂಲಾಂಶಗಳನ್ನು ಪೂರ್ಣವಾಗಿ ಅವಲಂಬಿಸಿದೆ. ಅಸೌ ಅದು ದ್ವಿಫಲಃ ಈ ದೇಹದಲ್ಲಿ ನಾವು ಕರ್ಮದಿಂದ ಫಲಿತವಾದ ಲೌಕಿಕ ಸುಖ ದುಃಖಗಳಿಗೆ ಒಳಗಾಗಿದ್ದೇವೆ. ದ್ವಿಫಲ ಈ ದೇಹದಲ್ಲಿ ನಾವು ಕರ್ಮದಿಂದ ಫಲಿತವಾದ ಸುಖ ದುಃಖಗಳಿಗೆ ಒಳಗಾಗಿದ್ದೇವೆ. ತ್ರಿಮೂಲಃ ತ್ರಿಗುಣಗಳ ಸತ್ವ ರಜಸ್ ತಮಸ್ 3 ಬೇರುಗಳನ್ನು ಹೊಂದಿದ್ದು ಅದರ ಮೇಲೆ ಶರೀರ ಸೃಷ್ಟಿಸಲ್ಪಟ್ಟಿದೆ. ತ್ರಿಮೂಲ ತ್ರಿಗುಣಗಳ ಸತ್ವ ರಜಸ ತಮಸ 3 ಬೇರುಗಳನ್ನು ಹೊಂದಿದ್ದು ಅದರ ಮೇಲೆ ಶರೀರ ಸೃಷ್ಟಿಸಲ್ಪಟ್ಟಿದೆ. ಚತುರಸಃ 4 ರಸಗಳು ಅಥವಾ ರುಚಿಗಳು. ಚತುರಸಃ 4 ರಸಗಳು ಅಥವಾ ರುಚಿಗಳು. ಪಂಚವಿಧ ಜ್ಞಾನವನ್ನು ಗಳಿಸಲಿಕ್ಕಾಗಿ 5 ಇಂದ್ರಿಯಗಳನ್ನು ಒಳಗೊಂಡ ಕಣ್ಣುಗಳು, ಕಿವಿಗಳು, ಮೂಗು, ನಾಲಿಗೆ ಮತ್ತು ಸ್ಪರ್ಶ. ಪಂಚವಿಧ ಜ್ಞಾನವನ್ನು ಗಳಿಸಲಿಕ್ಕಾಗಿ 5 ಇಂದ್ರಿಯಗಳನ್ನು ಒಳಗೊಂಡ ಕಣ್ಣುಗಳು, ಕಿವಿಗಳು, ಮೂಗು, ನಾಲಿಗೆ ಮತ್ತು ಸ್ಪರ್ಶ. ಷಟಾತ್ಮ 6 ಸನ್ನಿವೇಶಗಳು. ಷಟಾತ್ಮ 6 ಸನ್ನಿವೇಶಗಳು. ಶೋಕ, ಭ್ರಾಂತಿ, ಮುಪ್ಪು, ಸಾವು, ಹಸಿವು ಮತ್ತು ಬಾಯಾರಿಕೆ. ಭ್ರಾಂತಿ, ಮುಪ್ಪು, ಸಾವು, ಹಸಿವು ಮತ್ತು ಬಾಯಾರಿಕೆ. ಸಪ್ತತ್ವಕ್ 7 ಆವರಣಗಳನ್ನು ಹೊಂದಿದ. ಸಪ್ತತ್ವಕ್ 7 ಆವರಣಗಳನ್ನು ಹೊಂದಿದ್ದ. ಚರ್ಮ, ರಕ್ತ, ಮಾಂಸಖಂಡ, ಕೊಬ್ಬು, ಎಲುಬು, ನೇಣ ಮತ್ತು ವೀರ್ಯ. ಚರ್ಮ, ರಕ್ತ, ಮಾಂಸಖಂಡ, ಕೊಬ್ಬು, ಎಲುಬು, ನೇಣ ಮತ್ತು ವೀರ್ಯ.
ಅಷ್ಟವಿಟಪಃ ಎಂಟು ಕೊಂಬೆಗಳು. ಅಷ್ಟವಿಟಪ 8 ಕೊಂಬುಗಳು. 5 ಸ್ಥೂಲ ಮೂಲಾಂಶಗಳು: ಪೃಥ್ವಿ, ನೀರು, ತೇಜಸ್ಸು, ಗಾಳಿ, ಆಕಾಶ ಹಾಗೂ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. 5 ಸ್ಥೂಲ ಮೂಲಾಂಶಗಳು: ಪೃಥ್ವಿ, ನೀರು, ತೇಜಸ್ಸು, ಗಾಳಿ, ಆಕಾಶ ಮತ್ತು ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ನವ ಅಕ್ಷಃ 9 ರಂಧ್ರಗಳು. ನವ ಅಕ್ಷ 9 ರಂಧ್ರಗಳು. ದಶಚದಿ 10 ಬಗೆಯ ಪ್ರಾಣವಾಯು ಮರದ ಎಲೆಗಳನ್ನು ಹೋಲುವವು. ದಶಚದಿ 10 ಬಗೆಯ ಪ್ರಾಣವಾಯು ಮರದ ಎಲೆಗಳನ್ನು ಹೋಲುವವು. ಮರದ ಎಲೆಗಳನ್ನು ಹೋಲುವವು. ದ್ವಿಖಗಃ 2 ಪಕ್ಷಿಗಳು: ಜೀವಾತ್ಮ ಮತ್ತು ಪರಮಾತ್ಮ. ದ್ವಿಖಗ 2 ಪಕ್ಷಿಗಳು: ಜೀವಾತ್ಮ ಮತ್ತು ಪರಮಾತ್ಮ. ಹಿ ನಿಜಕ್ಕೂ. ಹಿ ನಿಜಕ್ಕೂ. ಆದಿ ವೃಕ್ಷಃ ಇದು ಮೂಲ ವೃಕ್ಷವಾಗಿದೆ. ಆದಿ ವೃಕ್ಷ ಇದು ಮೂಲ ವೃಕ್ಷವಾಗಿದೆ. ಅಥವಾ ವೈಯಕ್ತಿಕವೇ ಆಗಿರಲಿ ಇಲ್ಲವೇ ಸಾರ್ವತ್ರಿಕವೇ ಆಗಿರಲಿ ಭೌತಿಕ ದೇಹದ ರಚನೆಯಾಗಿದೆ. ಅಥವಾ ವೈಯಕ್ತಿಕವೇ ಆಗಿರಲಿ ಇಲ್ಲವೇ ಸಾರ್ವತ್ರಿಕವೇ ಆಗಿರಲಿ ಭೌತಿಕ ದೇಹದ ರಚನೆಯಾಗಿದೆ. ಹರೇ ಕೃಷ್ಣ. ಭಾವಾರ್ಥ ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶರೀರವನ್ನು ಅಲಂಕಾರಿಕವಾಗಿ ಮೂಲ ವೃಕ್ಷ ಎಂದು ಕರೆಯಬಹುದು. ವಿಶ್ವ ಶರೀರ ಮತ್ತು ವ್ಯಕ್ತಿಗತ ಶರೀರ ಇವು ಒಂದು ಬಗೆಯ ರಚನೆಗಳು. ಭೌತಿಕ ಪ್ರಕೃತಿಯ ನೆಲವನ್ನು ಪೂರ್ಣವಾಗಿ ಅವಲಂಬಿಸಿರುವ ಈ ವೃಕ್ಷದಿಂದ ಸುಖಾನುಭವ ಮತ್ತು ದುಃಖ ಯಾತನೆ ಎಂಬ 2 ಬಗೆಯ ಫಲಗಳು ಉಂಟಾಗುತ್ತವೆ. ಈ ವೃಕ್ಷಕ್ಕೆ ಕಾರಣವಾಗಿರುವುದು ಸತ್ವ, ರಜಸ್ತಮ ಎಂಬ 3 ಬಗೆಯ ಭೌತಿಕ ಪ್ರಕೃತಿಯ ಗುಣಗಳ ಸೇರಿಕೆಯಾಗಿರುತ್ತದೆ. ದೈಹಿಕ ಸುಖದ ಫಲಗಳು ಧರ್ಮ, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯ ತೋಷಣ ಮತ್ತು ಮೋಕ್ಷ ಎಂಬ 4 ರಸಗಳನ್ನು ಹೊಂದಿವೆ. ಇವು ಶೋಕ, ಮೋಹ, ವಾರ್ಧಕ್ಯ, ಮರಣ, ಹಸಿವು, ಬಾಯಾರಿಕೆ ಎಂಬ 6 ಸನ್ನಿವೇಶಗಳ ನಡುವೆ 5 ಜ್ಞಾನೇಂದ್ರಿಯಗಳ ಮೂಲಕ ಅನುಭವಕ್ಕೆ ಬರುತ್ತವೆ. ಈ ಮರಗಳನ್ನು ಮುಚ್ಚಿಕೊಂಡಿರುವ ತೊಗಟೆಯ 7 ಪದರುಗಳಾಗಿ ಚರ್ಮ, ರಕ್ತ, ಮಾಂಸ, ಕೊಬ್ಬು, ಎಲುಬು, ನೇಣ ಮತ್ತು ಜಡ ಮತ್ತು 3 ಸೂಕ್ಷ್ಮ ವಸ್ತುಗಳಾದ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಮಿಥ್ಯಾಹಂಕಾರ ಎಂಬಿವು. ಈ ದೇಹ ವೃಕ್ಷದ ರಂಧ್ರಗಳಾಗಿ ಕಣ್ಣುಗಳು, ಕಿವಿಗಳು, ಮೂಗಿನ ಹೊಳ್ಳೆಗಳು, ಬಾಯಿ, ಗುದ, ಉಪಸ್ಥಗಳು ಇವೆ. ಈ ಶರೀರದಲ್ಲಿ ಸಂಚರಿಸುವ ದಶವಾಯುಗಳು ಈ ವೃಕ್ಷದ 10 ಎಲೆಗಳಾಗಿವೆ. ಈ ವೃಕ್ಷದಲ್ಲಿ ಒಂದು ವ್ಯಕ್ತಿಗತ ಆತ್ಮ ಮತ್ತು ಇನ್ನೊಂದು ಪರಮಾತ್ಮ ಎಂಬೆರಡು ಪಕ್ಷಿಗಳಿವೆ. ಈ ರಿಪೀಟ್ ಮಾಡೋಣ. ಶರೀರವನ್ನು ಅಲಂಕಾರಿಕವಾಗಿ ಮೂಲ ವೃಕ್ಷ ಎಂದು ಕರೆಯಬಹುದು. ಶರೀರವನ್ನು ಅಲಂಕಾರಿಕವಾಗಿ ಮೂಲ ವೃಕ್ಷ ಎಂದು ಕರೆಯಬಹುದು. ವಿಶ್ವ ಶರೀರ ಮತ್ತು ವ್ಯಕ್ತಿಗತ ಶರೀರ ಇವು ಒಂದೇ ಬಗೆಯ ರಚನೆಗಳು. ವಿಶ್ವ ಶರೀರ ಮತ್ತು ವ್ಯಕ್ತಿಗತ ಶರೀರ ಇವು ಒಂದೇ ಬಗೆಯ ರಚನೆಗಳು. ಭೌತಿಕ ಪ್ರಕೃತಿಯ ನೆಲವನ್ನು ಪೂರ್ಣವಾಗಿ ಅವಲಂಬಿಸಿರುವ ಈ ವೃಕ್ಷದಿಂದ ಸುಖಾನುಭವ ಮತ್ತು ದುಃಖ ಯಾತನೆ ಎಂಬ 2 ಬಗೆಯ ಫಲಗಳು ಉಂಟಾಗುತ್ತವೆ. ಈ ವೃಕ್ಷಕ್ಕೆ ಕಾರಣವಾಗಿರುವುದು ಸತ್ವ, ರಜಸ್ತಮ ಎಂಬ 3 ಬಗೆಯ ಭೌತಿಕ ಪ್ರಕೃತಿ ಗುಣಗಳ ಸೇರಿಕೆಯಾಗಿರುತ್ತದೆ. ದೈಹಿಕ ಸುಖದ ಫಲಗಳು ಧರ್ಮ, ಆರ್ಥಿಕ ಅಭಿವೃದ್ಧಿ, ಇಂದ್ರಿಯ ತೋಷಣ ಮತ್ತು ಮೋಕ್ಷ ಎಂಬ 4 ರಸಗಳನ್ನು ಹೊಂದಿವೆ. ಇವು ಶೋಕ, ಮೋಹ, ವಾರ್ಧಕ್ಯ, ಮರಣ, ಹಸಿವು, ಬಾಯಾರಿಕೆ
ಮರಣ, ಹಸಿವು, ಬಾಯಾರಿಕೆ ಎಂಬ 6 ಸನ್ನಿವೇಶಗಳ ನಡುವೆ ಎಂಬ 6 ಸನ್ನಿವೇಶಗಳ ನಡುವೆ 5 ಜ್ಞಾನೇಂದ್ರಿಯಗಳ ಮೂಲಕ ಅನುಭವಕ್ಕೆ ಬರುತ್ತವೆ. 5 ಜ್ಞಾನೇಂದ್ರಿಯಗಳ ಮೂಲಕ ಅನುಭವಕ್ಕೆ ಬರುತ್ತವೆ. ಈ ಮರವನ್ನು ಮುಚ್ಚಿಕೊಂಡಿರುವ ತೊಗಟೆಯ 7 ಪದರುಗಳಾಗಿ ಈ ಮರವನ್ನು ಮುಚ್ಚಿಕೊಂಡಿರುವ ತೊಗಟೆಯ 7 ಪದರುಗಳಾಗಿ ಚರ್ಮ, ರಕ್ತ, ಮಾಂಸ, ಕೊಬ್ಬು, ಎಲುಬು, ನೇಣ, ಚರ್ಮ, ರಕ್ತ, ಮಾಂಸ, ಕೊಬ್ಬು, ಎಲುಬು, ನೇಣ ಮತ್ತು ಜಡ ಎಂಬ 3 ಸೂಕ್ಷ್ಮ ವಸ್ತುಗಳಾದ ಮತ್ತು ಜಡ ಎಂಬ 3 ಸೂಕ್ಷ್ಮ ವಸ್ತುಗಳಾದ ಭೂಮಿ, ಜಲ, ಅಗ್ನಿ, ವಾಯು, ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಮಿಥ್ಯಾಹಂಕಾರ ಎಂಬಿವು. ಆಕಾಶ, ಮನಸ್ಸು, ಬುದ್ಧಿ ಮತ್ತು ಮಿಥ್ಯಾ ಅಹಂಕಾರ ಎಂಬುವು ಈ ದೇಹ ವೃಕ್ಷದ ನವರಂಧ್ರಗಳಾಗಿ ಕಣ್ಣುಗಳು, ಕಿವಿಗಳು, ಮೂಗಿನ ಹೊಳ್ಳೆಗಳು, ಬಾಯಿ, ಗುದ, ಉಪಸ್ಥಗಳು ಇವೆ. ಈ ಶರೀರದಲ್ಲಿ ಸಂಚರಿಸುವ ದಶವಾಯುಗಳು ಈ ವೃಕ್ಷದ 10 ಎಲೆಗಳಾಗಿವೆ. ಈ ವೃಕ್ಷದಲ್ಲಿ ಒಂದು ವ್ಯಕ್ತಿಗತ ಆತ್ಮ ಮತ್ತು ಇನ್ನೊಂದು ಪರಮಾತ್ಮ ಎಂಬೆರಡು ಪಕ್ಷಿಗಳಿವೆ. ತುಂಬಾ ದೊಡ್ಡ ಶ್ಲೋಕ ಅಲ್ವಾ ಇದು? ತುಂಬಾ ಒಂದು ವಿಚಾರಗಳನ್ನು ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಸಂಪೂರ್ಣ ದೇಹದ ಒಂದು ರಚನೆಯನ್ನು ಒಂದು ಮರಕ್ಕೆ ಹೋಲಿಸಿ ಸಂಪೂರ್ಣ ಒಂದು ವಿಶ್ವ ಶರೀರ, ವ್ಯಕ್ತಿಗತ ಶರೀರಗಳ ಬಗ್ಗೆ ಇಲ್ಲಿ ಒಂದು ವಿಚಾರಣೆಯನ್ನು ಕೊಟ್ಟಿದ್ದಾರೆ. ಸೊ ಭಾವಾರ್ಥ ಶೀಲ ಪ್ರಭುಪಾದರಿಂದ ರೇಖಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಭೌತಿಕ ಜಗತ್ತು ಪೃಥ್ವಿ, ಆಪ, ತೇಜ್, ವಾಯು, ಆಕಾಶ ಎಂಬ ಪಂಚಮಹಾಭೂತಗಳಿಂದ ನಿರ್ಮಾಣಗೊಂಡಿವೆ. ಇವೆಲ್ಲವೂ ಕೃಷ್ಣನಿಂದ ಆವಿಷ್ಕಾರವಾದವು. ಭೌತ ವಿಜ್ಞಾನಿಗಳು ಈ 5 ಬಗೆಯ ಮೂಲ ಧಾತುಗಳನ್ನು ಭೌತಿಕ ಅಭಿವ್ಯಕ್ತಿಗೆ ಕಾರಣವೆಂದು ಅಂಗೀಕರಿಸಬಹುದಾದರೂ ಈ ಮೂಲ ವಸ್ತುಗಳು ಅವುಗಳ ಜಡ ಮತ್ತು ಸೂಕ್ಷ್ಮ ಸ್ಥಿತಿಗಳಲ್ಲಿ ಕೃಷ್ಣನಿಂದಲೇ ಉತ್ಪನ್ನವಾಗಿವೆ. ಅವನ ತಟಸ್ಥ ಶಕ್ತಿಯು ಈ ಭೌತಿಕ ಜಗತ್ತಿನಲ್ಲಿ ಕಾರ್ಯಗತವಾಗುತ್ತಿರುವ ಜೀವಿಗಳನ್ನು ಕೂಡ ಉತ್ಪಾದಿಸುತ್ತದೆ. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿರುವ ಪ್ರಕಾರ ಸಮಗ್ರ ವಿಶ್ವದ ಅಭಿವ್ಯಕ್ತಿಯು ಕೃಷ್ಣನ 2 ಬಗೆಯ ಪರ ಮತ್ತು ಅಪರ ಎಂಬ ಶಕ್ತಿಗಳ ಸಂಯೋಜನವಾಗಿರುತ್ತದೆ. ಜೀವಿಗಳು ಪರಾಶಕ್ತಿಯಾಗಿವೆ ಮತ್ತು ಜೀವವಿಲ್ಲದ ಭೌತಿಕ ಧಾತುಗಳು ಅವನ ಅಪರಾಶಕ್ತಿಯಾಗಿವೆ. ಸುಪ್ತಾವಸ್ಥೆಯಲ್ಲಿ ಪ್ರತಿಯೊಂದು ಕೃಷ್ಣನಲ್ಲಿ ನೆಲೆಸಿರುತ್ತದೆ. ಭೌತ ವಿಜ್ಞಾನಿಗಳು ಶರೀರದ ಭೌತಿಕ ರಚನೆಯ ಬಗೆಗೆ ಅಷ್ಟೊಂದು ಸಾಧ್ಯಂತ ವಿಶ್ಲೇಷಣೆಯನ್ನು ನೀಡಲಾರರು. ಭೌತ ವಿಜ್ಞಾನಿಗಳ ವಿಶ್ಲೇಷಣೆಯು ಜಡ ವಸ್ತುವಿಗೆ ಮಾತ್ರ ಸಂಬಂಧಿಸುವುದು. ಆದರೆ ಇದು ಸಾಲದು, ಏಕೆಂದರೆ ಜೀವ ವಸ್ತುವು ಭೌತಿಕ ಶರೀರ ರಚನೆಯಿಂದ ಸಂಪೂರ್ಣವಾಗಿ ಬೇರೆಯಾಗಿರುತ್ತದೆ. ಭಗವಂತನು ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಲಕ್ಷ್ಮೀ ಮಾತಾಜಿ ಓದ್ತೀರಾ? ಲಕ್ಷ್ಮೀ ಬಿ ಮಾತಾಜಿ ಇಲ್ಲಿರ್ತಾ ಓದಿ. ಹರೇ ಕೃಷ್ಣ. ಓದಿ ಮಾತಾಜಿ. ಭಗವಂತನು ಭಗವದ್ಗೀತೆಯಲ್ಲಿ 7.5. ಹರೇ ಕೃಷ್ಣ ಪ್ರಭುಜಿ. ಭಗವದ್ಗೀತೆಯಲ್ಲಿ 7.5 ಹೀಗೆ ಹೇಳುತ್ತಾನೆ: ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಹೇ ಮಹಾಬಾಹುವಾದ ಅರ್ಜುನನೇ, ಈ ಅಪರಾ ಪ್ರಕೃತಿಯ ಹೊರತಾಗಿ ನನ್ನ ಪರಾಶಕ್ತಿಯೂ ಇದೆ. ಅದು ಭೌತಿಕ ಪ್ರಕೃತಿಯೊಡನೆ ಹೋರಾಡುವ ಮತ್ತು ಜಗತ್ತಿಗೆ ಆಧಾರವಾಗಿರುವ ಸಕಲ ಜೀವಿಗಳಿಂದ ಕೂಡಿದೆ. ಭೌತಿಕ ಧಾತುಗಳು ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಂದ ಉತ್ಪನ್ನವಾಗಿದ್ದರೂ ಅವು ಬೇರೆ ಬೇರೆಯಾದ ದ್ರವ್ಯಗಳಾಗಿವೆ, ಅಲ್ಲದೆ ಅವು ಜೀವಿಗಳನ್ನು ಆಧರಿಸಿವೆ.
ದ್ವಿಕಗಹ ಎಂಬ ಶಬ್ದವು ಸೂಚಿಸುವ ಪ್ರಕಾರ ಶರೀರದಲ್ಲಿರುವ ಜೀವ ವಸ್ತುಗಳು ಇರತಕ್ಕ ಎರಡು ಪಕ್ಷಿಗಳನ್ನು ಹೋಲುತ್ತವೆ. ಕ ಎಂದರೆ ಆಕಾಶ ಮತ್ತು ಗ ಎಂದರೆ ಹಾರುವವನು. ಹೀಗಾಗಿ ದ್ವಿಕಗ ಎಂಬ ಶಬ್ದವು ಪಕ್ಷಿಗಳನ್ನು ಸೂಚಿಸುತ್ತದೆ. ದೇಹವೆಂಬ ವೃಕ್ಷದಲ್ಲಿ ಎರಡು ಪಕ್ಷಿಗಳಿವೆ ಅಥವಾ ಎರಡು ಜೀವ ಜಂತುಗಳಿವೆ ಮತ್ತು ಯಾವಾಗಲೂ ಬೇರೆ ಬೇರೆಯಾಗಿರುತ್ತವೆ. ಭಗವದ್ಗೀತೆಯಲ್ಲಿ 13.3 ಭಗವಂತನು ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ, ಹೇ ಭರತವಂಶಜನೆ, ನಾನು ಕೂಡ ಎಲ್ಲಾ ದೇಹಗಳಲ್ಲಿ ಕ್ಷೇತ್ರಜ್ಞನೆಂದು ನೀನು ತಿಳಿಯಬೇಕು ಎಂದಿರುತ್ತಾನೆ. ಕ್ಷೇತ್ರಜ್ಞನನ್ನು ಅಂದರೆ ಶರೀರದ ಒಡೆಯನನ್ನು ಖಗ ಅಂದರೆ ಜೀವಿಯೆಂದೂ ಕರೆಯಲಾಗಿದೆ. ಶರೀರದಲ್ಲಿ ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ ಎಂಬ ಇಬ್ಬರು ಅಂತಹ ಕ್ಷೇತ್ರಜ್ಞರಿದ್ದಾರೆ. ವ್ಯಕ್ತಿಗತ ಆತ್ಮನು ತನ್ನ ಶಕ್ತಿಗಳ ಶರೀರದ ಒಡೆಯನಾಗಿರುತ್ತಾನೆ, ಆದರೆ ಪರಮಾತ್ಮನು ಸಕಲ ಜೀವಿಗಳ ಶರೀರಗಳಲ್ಲಿಯೂ ಇರುತ್ತಾನೆ. ಶರೀರ ರಚನೆ ಕುರಿತ ಅಂತಹ ಒಂದು ಸಂಪೂರ್ಣ ವಿಶ್ಲೇಷಣೆ ಮತ್ತು ತಿಳುವಳಿಕೆಯು ವೇದ ಸಾಹಿತ್ಯದಲ್ಲದೆ ಬೇರೆಲ್ಲಿಯೂ ದೊರಕಲಾರದು. ಸಾಕ ಹರೇ ಪ್ರಭುಜಿ. ಕೃಷ್ಣ. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ ಓದ್ತೀರಾ? ಧನ್ಯವಾದಗಳು. ಧನ್ಯವಾದಗಳು. ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಎರಡು ಪಕ್ಷಿಗಳು ಒಂದು ವೃಕ್ಷವನ್ನು ಹೊಕ್ಕಾಗ ಆ ಪಕ್ಷಿಗಳು ಒಂದಾಗಬಹುದು ಅಥವಾ ವೃಕ್ಷದಲ್ಲಿ ಸೇರಿ ಹೋಗಬಹುದೆಂದು ಯಾವನೊಬ್ಬನು ಮೂಢತೆಯಿಂದ ಯೋಚಿಸಬಹುದು. ಆದರೆ ವಾಸ್ತವಿಕವಾಗಿ ಅವು ಹಾಗೆ ಆಗುವು. ಅದಕ್ಕೆ ಬದಲಾಗಿ ಪ್ರತಿಯೊಂದು ಹಕ್ಕಿಯು ತನ್ನ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುತ್ತದೆ. ಹಾಗೆ ವ್ಯಕ್ತಿಗತ ಆತ್ಮನು ಮತ್ತು ಆ ಪರಮಾತ್ಮನು ಒಂದಾಗುವುದು ಇಲ್ಲ, ಜಡದಲ್ಲಿ ಐಕ್ಯಗೊಳ್ಳುವುದು ಇಲ್ಲ. ಜೀವಿ ಜಡಕ್ಕೆ ನಿಕಟವಾಗಿರುತ್ತಾನೆ, ಆದರೆ ಅವನು ಅದರಲ್ಲಿ ಲೀನವಾಗುತ್ತಾನೆ ಅಥವಾ ಮಿಶ್ರವಾಗುತ್ತಾನೆ ಎಂದು ಇದರ ಅರ್ಥವಲ್ಲ. ಅಸಂಗೋ ಅಯಂ ಪುರುಷಃ. ಭೌತ ವಿಜ್ಞಾನಿಗಳು ಜೈವಿಕ ಮತ್ತು ಅಜೈವಿಕ ಅಥವಾ ಸಜೀವ ಮತ್ತು ನಿರ್ಜೀವ ಎರಡೂ ಮಿಶ್ರವಾಗುವುದೆಂದು ತಪ್ಪಾಗಿ ವೇದ ಜ್ಞಾನವನ್ನು ಬಂಧನದಲ್ಲಿಡಲಾಗಿದೆ ಅಥವಾ ಗುಪ್ತವಾಗಿಡಲಾಗಿದೆ. ಆದರೆ ಪ್ರತಿಯೊಬ್ಬ ಮಾನವ ಜೀವಿಯು ಅದನ್ನು ಸತ್ಯ ರೂಪದಲ್ಲಿ ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಅಜ್ಞಾನಮಯವಾದ ಆಧುನಿಕ ನಾಗರಿಕತೆಯು ಕೇವಲ ದೇಹವನ್ನು ವಿಶ್ಲೇಷಿಸುವುದರಲ್ಲಿ ನಿರತವಾಗಿದೆ ಮತ್ತು ಇದರಿಂದಾಗಿ ದೇಹದಲ್ಲಿರುವ ಜೀವಶಕ್ತಿಯು ಕೆಲವು ಭೌತಿಕ ಸ್ಥಿತಿಗಳಲ್ಲಿ ಉತ್ಪನ್ನವಾಗುವುದೆಂದು ಜನರು ತಪ್ಪಾಗಿ ನಿರ್ಣಯಕ್ಕೆ ಬರುತ್ತಾರೆ. ಜನರಿಗೆ ಆತ್ಮನನ್ನು ಕುರಿತಾಗಿ ಯಾರೂ ಹೇಳುವುದಿಲ್ಲ. ಆದರೆ ಈ ಶ್ಲೋಕವು ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ ಎಂಬೆರಡು ಚೇತನ ಶಕ್ತಿಗಳಿವೆ. ದ್ವಿಕಗ ಎಂಬ ನಿರ್ದೋಷ ವಿವರಣೆಯನ್ನು ನೀಡುತ್ತದೆ. ಪ್ರತಿಯೊಂದು ಶರೀರದಲ್ಲಿಯೂ ಪರಮಾತ್ಮನಿರುತ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದಯೇಶರ್ಜುನ ತಿಷ್ಠತಿ. ವ್ಯಕ್ತಿಗತ ಆತ್ಮನಾದರೂ ತನ್ನ ಶರೀರದಲ್ಲಿ ಮಾತ್ರ ದೇಹಿ ಇರುತ್ತಾನೆ ಮತ್ತು ದೇಹದಿಂದ ದೇಹಕ್ಕೆ ವರ್ಗಾವಣೆಗೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ತುಂಬಾ ಡೀಪ್ ಮೀನಿಂಗ್ ಇದೆ ಇದರಲ್ಲಿ, ತುಂಬಾ ವಿಷಯಗಳು ಕೂಡ ಇದ್ದಾವೆ. ಇದನ್ನ ತಿಳ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡೋಣ. ಈ ಶ್ಲೋಕ ದಲ್ಲಿ ಬ್ರಹ್ಮದೇವರು ಮತ್ತು ಇತರ ದೇವತೆಗಳು ಕೃಷ್ಣನು ದೇವಕಿಯ ಗರ್ಭದಲ್ಲಿರುವಾಗ ಮಾಡಿರುವ ಸ್ತುತಿಯ 2ನೇ ಶ್ಲೋಕ ಇದು. ಈ ಶ್ಲೋಕದಲ್ಲಿ ಸಂಪೂರ್ಣ ಭೌತಿಕ ಜಗತ್ತನ್ನು ಅಥವಾ ಶರೀರವನ್ನು ಒಂದು ವಿಲಕ್ಷಣವಾದ ಮರಕ್ಕೆ ಅಂದ್ರೆ ವೃಕ್ಷಕ್ಕೆ ಹೋಲಿಸಲಾಗಿದೆ. ಇಲ್ಲಿ ಏಕಾಯನಃ ಅಂದ್ರೆ ಈ ವೃಕ್ಷಕ್ಕೆ ಪ್ರಕೃತಿ ಅಥವಾ ಭೌತಿಕ ಶಕ್ತಿಯ ಏಕೈಕ ಆಧಾರ. ಏಕಾಯನ ಅಂದ್ರೆ ಆಯನ ಅಂದ್ರೆ ಆಧಾರ, ಏಕ ಅಂದ್ರೆ ಒಂದು, ಆಧಾರ ಅಥವಾ ಆಶ್ರಯ ಅಂತ ಹೇಳಿ. ಏಕಾಯನ ಅಂದ್ರೆ ಒಂದು ವೃಕ್ಷಕ್ಕೆ ಈ ಪ್ರಕೃತಿಗೆ ಸಂಪೂರ್ಣ ಈ ಭೌತಿಕ ಶಕ್ತಿಯ ಏಕೈಕ ಆಧಾರ. ನಂತರ ದ್ವಿಫಲಃ ಅಂದ್ರೆ 2 ಫಲಗಳು ಕೊಡುತ್ತೆ ನಮ್ಗೆ, ಸುಖ ಮತ್ತು ದುಃಖ ಎಂಬ 2 ಫಲಗಳು, ಹಣ್ಣುಗಳು. ತ್ರಿಮೂಲಃ ಅಂದ್ರೆ 3 ಬೇರುಗಳಿದಾವೆ. ಮೂಲ ಅಂದ್ರೆ ಬೇರುಗಳು, ತ್ರಿಮೂಲ ಅಂದ್ರೆ 3 ಬೇರುಗಳು. ಸತ್ವ, ರಜ ಮತ್ತು ತಮೋ ಗುಣಗಳು ಈ ಮರದ ಬೇರುಗಳು.
ನಂತರ ಚತುರ್ರಸ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲ ನಾವು ಚೆನ್ನಾಗಿ ತಿಳ್ಕೊಂಡಿದ್ವಿ. 4 ವಿಧದ ರಸಗಳು, ಇವೆಲ್ಲ ಪುರುಷಾರ್ಥಗಳು ಕೂಡ ಅಂತ ಕೂಡ ಕರಿತೀವಿ. ನಂತರ ಪಂಚವಿಧ 5 ವಿಧದ ಜ್ಞಾನೇಂದ್ರಿಯಗಳು, ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ, ಇದು 5 ಜ್ಞಾನದ ಮೂಲಗಳು. ನಂತರ ಷಡಾತ್ಮ 6 ಸ್ವಭಾವಗಳು, ಹಸಿವು ಬಾಯಾರಿಕೆ ಶೋಕ ಮೋಹ ಮುಪ್ಪು ಮತ್ತು ಮರಣ, ಇದು 6 ವಿಧದ ವಿಕಾರಗಳು, ಇವು ಸ್ವಭಾವಗಳು. ಷಡಾತ್ಮ ಅಂದ್ರೆ 6 ರೀತಿಯ ಸ್ವಭಾವಗಳು, ಹಸಿವು ಬಾಯಾರಿಕೆ ಶೋಕ ಮೋಹ ಮುಪ್ಪು ಮತ್ತು ಮರಣ, ಇವೆಲ್ಲವೂ ಕೂಡ ಈ ಸ್ವಭಾವಗಳು, ಈ ಜೀವಿಯ ಸ್ವಭಾವಗಳು, ಈ ಮರದ ಸ್ವಭಾವ. ನಂತರ ಸಪ್ತ ತ್ವಕ್ ಅಂದ್ರೆ ತ್ವಕ್ ಅಂದ್ರೆ ತೊಗಟೆಗಳು ಅಥವಾ ಪದರಗಳು. ಸೊ ಸಪ್ತ ಅಂದ್ರೆ 7 ಪದರಗಳು. ಅದೇ ಯಾವ್ದು ಪದಗಳು ಅಂದ್ರೆ ರಸ ರಕ್ತ ಮಾಂಸ ಮೇಧಸ್ಸು ಅಸ್ಥಿ ಮಜ್ಜೆ ಮತ್ತು ಶುಕ್ರ ಅಥವಾ ವೀರ್ಯ ಅಂತಾನು ಕರೀತಾರೆ ಎಂಬ 7 ಧಾತು. ನಂತರ ಅಷ್ಟ ವಿಟಪಹ ಅಂದ್ರೆ 8 ಕೊಂಬೆಗಳು, ಪೃಥ್ವಿ ಅಪ್ಸು ತೇಜಸ್ಸು ವಾಯು ಆಕಾಶ ಮನಸ್ಸು ಬುದ್ಧಿ ಮತ್ತು ಅಹಂಕಾರ, ಈ ರೀತಿಯಾಗಿ. ನಂತರ ನವಾಕ್ಷ 9 ರಂಧ್ರಗಳಿವೆ ಈ ದೇಹಕ್ಕೆ. ಸೊ ಅದು ನಾವು ಗೊತ್ತಿದೆ, ನಮ್ಮ 9 ರಂಧ್ರಗಳು, 2 ಕಣ್ಣು ಕಿವಿ ಮೂಗಿನ ಹೊಳ್ಳೆ ಬಾಯಿ ಮತ್ತು ವಿಸರ್ಜನಾ ದ್ವಾರಗಳು. ನಂತರ ದಶಶ್ಚದಿ 10 ಎಲೆಗಳಿದ್ದಾವೆ, 5 ಪ್ರಾಣಗಳು ಮತ್ತು 5 ಉಪ್ರಾಣಗಳು. ನಂತರ ದ್ವಿಕಗಹ ಅಂದ್ರೆ 2 ಹಕ್ಕಿಗಳು, ಕ ಅಂದ್ರೆ ಹಾರುವಂಥದ್ದು, ಗ ಅಂದ್ರೆ ಇದು ವ್ಯಕ್ತಿ, ಸೊ ಹಾರುವ ವ್ಯಕ್ತಿ ಅಥವಾ ಹಕ್ಕಿಗಳು ಅಂತ ಹೇಳಿ ಇದನ್ನು ಅರ್ಥೈಸ್ಬೋದು. ಸೊ ಇಲ್ಲಿ ಸಂಸಾರ ವೃಕ್ಷ ಅಥವಾ ಶರೀರದ ಈ ರಚನೆಯನ್ನು ಇಲ್ಲಿ ಸಂಖ್ಯೆಗಳ ಮೂಲಕವಾಗಿ ತುಂಬಾ ವೈಜ್ಞಾನಿಕವಾಗಿ ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಸೊ ಅದು ಸಂಸಾರ ವೃಕ್ಷ, ಇದು ಸಂಪೂರ್ಣ ಶರೀರ ರಚನೆಯನ್ನು ಈ ವೈಜ್ಞಾನಿಕವಾಗಿ ಇಲ್ಲಿ ಹೇಳಲಾಗಿದೆ. ಸೊ ಇದರಲ್ಲಿ ಏನ್ ನೋಡೋದು ಅಂದ್ರೆ ನಾವು ಈ ಶರೀರವನ್ನು ಆದಿ ವೃಕ್ಷ ಅಥವಾ ಒರಿಜಿನಲ್ ಟ್ರೀ ಅಂತ ಕರೀತಾರೆ. ಈ ಮರವು ಪ್ರಕೃತಿ ಎಂಬ ನೆಲದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ ಅಂತ ಶ್ರೀಲ ಪ್ರಭುಪಾದರು ಇಲ್ಲಿ ಪರ್ಪೋರ್ಟಲ್ಲಿ ಹೇಳಿದ್ದಾರೆ. ಇಲ್ಲಿ 2 ಹಣ್ಣುಗಳಿದ್ದಾವೆ ನಮಗೆ. ಒಂದು ಸುಖದ ಅನುಭವವನ್ನು ಕೊಡುತ್ತೆ, ಎಂಜಾಯ್ಮೆಂಟ್ ಅಥವಾ ಹ್ಯಾಪಿನೆಸ್ ಅಂತ ಹೇಳ್ತೇವೆ ನಾವು. ನಂತರ ಒಂದು ದುಃಖದ ಯಾತನೆಯನ್ನು ಕೊಡುತ್ತೆ, ಅಂದ್ರೆ ಸಫರಿಂಗ್. ಇವೆರಡನ್ನು ಮೀರಿ ಆತ್ಮವು ಶಾಂತಿಯನ್ನು ಹುಡುಕ್ಬೇಕು. ಆದ್ರೆ ನಾವು ಏನ್ ಮಾಡ್ತಾ ಇದ್ವಿ, ನಾವು ಈ ಸುಖದ ಅನುಭವವನ್ನು ಈ ಲೋಕದಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ನಂತರ 3 ಬೇರುಗಳನ್ನು ನೋಡಿದ್ವಿ, 4 ರುಚಿಗಳನ್ನು ನೋಡಿದ್ವಿ, ಧರ್ಮ ಅರ್ಥ ಕಾಮ ಮೋಕ್ಷ ಮತ್ತು ಕಾಮ. ಸೊ ಧರ್ಮ ಅರ್ಥ ಮತ್ತು ಕಾಮ ಮತ್ತು ಮೋಕ್ಷ, ಈ 4. ನಂತರ 5 ಇಂದ್ರಿಯಗಳು 6 ಸ್ಥಿತಿಗಳು. ಈ ಜ್ಞಾನವನ್ನು ಪಡೆಯುವ 5 ಇಂದ್ರಿಯಗಳೇನು ಅಂದ್ರೆ ನಾವು ಒಂದು ಶೋಕ, ಇನ್ನೊಂದು ಮೋಹ, ಇನ್ನೊಂದು ಮುಪ್ಪು, ಮರಣ ಮತ್ತು ಬಾಯಾರಿಕೆ, ನಂತರ ಕೊನೆಗೆ ಸಾವು. ಸೊ ಈ ರೀತಿಯಾಗಿ ನಾವು 5 ಸ್ಥಿತಿಗಳು ನಮ್ಮದು, 5 ಇಂದ್ರಿಯಗಳು ಮತ್ತು 6 ಸ್ಥಿತಿಗಳು. ನಂತರ ಕೊನೆಗೆ ಇಲ್ಲಿ 7 ಪದರಗಳ ಬಗ್ಗೆ ಮಾತಾಡಲಾಗಿದೆ, ತ್ವಚೆ ರಕ್ತ ಮಾಂಸ ಕೊಬ್ಬು ಮೂಳೆ ಮಜ್ಜೆ ಮತ್ತು ಶುಕ್ಲ. ಸೊ ಈ ರೀತಿಯಾಗಿ ಮಜ್ಜೆ, ಇದು 7 ಲೇಯರ್ಸ್ ಅಂತಾರೆ. ಇವು ಮರದ 7 ಪದರಗಳು. ಈ ಮರದಲ್ಲಿ ಇದು ತ್ವಚೆ ರಕ್ತ ಮಾಂಸ ಕೊಬ್ಬು ಮೂಳೆ ಎಲ್ರಿಗೂ ಗೊತ್ತು, ಶುಕ್ಲನು ಗೊತ್ತು. ಇದು ನಂತರ ಇಲ್ಲಿ ಮಜ್ಜೆ ಅಂದ್ರೆ ಇದು ಏನು ಮೂಳೆಗಳ ಒಳಗಡೆ ಇರುವಂತದ್ದು, ಮೂಳೆಯ ಧಾತು ಏನಿದೆ, ಇದು ಮೂಳೆಗಳು ಬಾದ್ಮೇಲೆ ಮೂಳೆ ಒಳಗಡೆ ಈ ಧಾತು ಸೃಷ್ಟಿಯಾಗುತ್ತೆ, ಇದನ್ನು ಮಜ್ಜೆ ಅಂತೇವೆ. ಸೊ ಇದನ್ನ ಬೋನ್ ಮ್ಯಾರೋ ಅಂತ ಕೂಡ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಬೋನ್ ಮ್ಯಾರೋ ಅಂತಾರೆ ಇದನ್ನ, ಮಜ್ಜೆ ಅಂತ. ಇದು ಸಾಫ್ಟ್ ಆಗಿರುತ್ತೆ. ಸೊ ಇದರ ಕೆಲಸ ಏನು ಅಂದ್ರೆ ಕೆಂಪು ರಕ್ತ ಕಣಗಳು ಅಂದ್ರೆ RBC ಅಂತ ಹೇಳ್ತೇವೆ, ನಂತರ ಬಿಳಿ ರಕ್ತ ಕಣಗಳು WBC ಮತ್ತು ಪ್ಲೇಟ್ಲೆಟ್ ಅಂತ ಕೇಳಿರ್ಬೋದು ನೀವು. ಯಾರಾದ್ರೂ ಡೆಂಗ್ಯೂ ಬಂದಿದ್ರೆ ಪ್ಲೇಟ್ಲೆಟ್ ಕಡಿಮೆ ಆಗಿದೆ ಅಂತ, ಪ್ಲೇಟ್ಲೆಟ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಇದು ಈ 3 ವಸ್ತುಗಳು ಈ ಇದರಲ್ಲಿ ಬೋನ್ ಮ್ಯಾರೋನಲ್ಲಿ ಅಂದ್ರೆ ಮಜ್ಜೆಯಲ್ಲಿ ಉತ್ಪನ್ನವಾಗುತ್ತೆ, ಇಲ್ಲಿ ಜನ್ಮ ತಾಳುತ್ತೆ. ಸೊ ನಂತರ ಇದು ನಮಗೆ ಈ ಬಿಳಿ ರಕ್ತ ಕಣಗಳು ಏನಿಲ್ಲ ಆಗುತ್ತೆ, ಇದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ನಮ್ಗೆ ಬರುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಮಜ್ಜೆ ಚೆನ್ನಾಗಿದ್ರೆ ಅಂದ್ರೆ ಈ ಬೋನ್ ಮ್ಯಾರೋ ಚೆನ್ನಾಗಿ ಆರೋಗ್ಯವಾಗಿದ್ರೆ ನಮ್ಗೆ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಇರುತ್ತೆ, ನಮ್ಗೆ ಅದು ಇದೇನೋ ಅನಿಮಿಕ್ಕು ಅವೆಲ್ಲ ಬರೋದಿಲ್ಲ. ಸೊ ಮತ್ತೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಸೊ ಅದರಿಂದ ಪ್ಲೇಟ್ಲೆಟ್ಗಳೆಲ್ಲ ಇರುತ್ತೆ. ಸೊ ಈ ಮಜ್ಜೆಯನ್ನು ನಾವು ಹೇಗೆ ಆಧ್ಯಾತ್ಮಿಕ ಸಂಬಂಧಕ್ಕೆ ನೋಡೋದಂದ್ರೆ, ಈ 7 ಪದರಗಳನ್ನು ನಾವು ಹೇಗೆ ಆಧ್ಯಾತ್ಮಿಕ ಪದರಕ್ಕೆ ನೋಡೋದು ಅಂದ್ರೆ, ಈ ಭೌತಿಕ ಜಗತ್ತಿನಲ್ಲಿ ನಮ್ಮನ್ನು ಬಂಧಿಸಿಡುವ ವಸ್ತುಗಳು ಈ 7 ವಿಷಯಗಳು, 7 ಪದರಗಳಿಂದ. ಈ ಪದರಗಳು ಎಷ್ಟು ಗಟ್ಟಿಯಾಗಿರುತ್ತವೆ, ಮನುಷ್ಯನಿಗೆ ಅಹಂಕಾರ ಅಷ್ಟೇ ಬಲವಾಗಿರುತ್ತೆ. ಅಂದ್ರೆ ಇವೆಲ್ಲವೂ ಏನ್ ತೋರಿಸುತ್ತೆ ನಮ್ಗೆ, 7 ಪದರಗಳು ನಮಗೆ ದೇಹದ ಒಂದು ಆರೋಗ್ಯವನ್ನು ತೋರಿಸ್ತಾ ಇದೆ. ನಮ್ಮ ತ್ವಚೆ, ನಮ್ಮ ರಕ್ತ ಚೆನ್ನಾಗಿದೆ, ಮಾಂಸ ಚೆನ್ನಾಗಿದೆ, ನಮ್ಮ ದೇಹದಲ್ಲಿ ಕೊಬ್ಬು ಚೆನ್ನಾಗಿದೆ, ಮೂಳೆಗಳು ಗಟ್ಟಿಯಾಗಿದ್ದಾವೆ, ಮತ್ತು ಈ ಬೋನ್ ಮ್ಯಾರೋ ಎಲ್ಲ ಗಟ್ಟಿಯಾಗಿದೆ, ಮತ್ತು ನಮ್ಮ ಈ ಶುಕ್ಲ ಅಂತ ಹೇಳಿ ಸೆಮನ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಚೆನ್ನಾಗಿದೆ. ಅಂದ್ರೆ ಇದು ಆರೋಗ್ಯ ಚೆನ್ನಾಗಿದೆ ಅಂತ ತೋರಿಸುತ್ತೆ.
ಸೊ ಯಾರಿಗೆ ಈ ಆರೋಗ್ಯ ಚೆನ್ನಾಗಿರುತ್ತೆ, ಕಾಮನ್ ಆಗಿ ಈ ಏನು ಜಾರಿಗಿರುತ್ತೆ ಇವ್ರಿಗೆ ಏನಾಗುತ್ತೆ, ಅಹಂಕಾರ ಅಷ್ಟೇ ಬಲವಾಗಿರುತ್ತೆ ಅಂತ ಶ್ರೀಲ ಪ್ರಭುಪಾದರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಂದ್ರೆ ಅದರಿಂದ ಯೋಗಿಗಳು ಏನ್ ಮಾಡ್ತಾರೆ, ದೇಹದ ಮೇಲಿಂದ ಈ ಮಮತೆಯನ್ನು ಬಿಟ್ಟು ಈ ಪದಗಳ ಒಳಗೆ ಇರುವ ಆತ್ಮನ ಕಡೆ ಗಮನ ಹರಿಸ್ತಾರೆ. ಸೊ ಅದರಿಂದ ಈ ಸಪ್ತಧಾತುಗಳ ಶುದ್ಧೀಕರಣ ಬಹಳ ಮುಖ್ಯ. ಸೊ ಈ ಸಪ್ತಧಾತುಗಳ ಶುದ್ಧೀಕರಣ ಮತ್ತು ಭಕ್ತಿ ಮಾರ್ಗದ ನಡುವೆ ಅತ್ಯಂತ ಆಳವಾದ ಇನ್ನೂ ಒಂದು ವೈಜ್ಞಾನಿಕವಾದ ಸಂಬಂಧವಿದೆ. ಸೊ ಈವನ್ ನಾವು ಆಯುರ್ವೇದ ಮತ್ತು ಮೆಡಿಕಲ್ ಸೈನ್ಸ್ ಅಲ್ಲಿ ನೋಡುವುದು, ಭಕ್ತಿ ಶಾಸ್ತ್ರಗಳ ಪ್ರಕಾರ ನೋಡೋದಾದ್ರೂ ಕೂಡ ನಮ್ಗೆ ಎಲ್ಲವೂ ಗೊತ್ತಿರೋ ವಿಷಯ ಇದು. ನಾವು ಸೇವಿಸುವ ಆಹಾರ, ಯಾವ ರೀತಿಯ ಆಹಾರವನ್ನು ಸೇವಿಸ್ತೇವೆ ನಮ್ಮ ಹೊಟ್ಟೆಗೆ, ಅದರ ಪ್ರಕಾರ ನಮ್ಮ ಆಲೋಚನೆಗಳು ಮತ್ತು ಬೆಳೆಯುತ್ತವೆ. ಅದೇ ರೀತಿ ಈ ಶರೀರದ ಈ ಪದರಗಳೇನಿದ್ದಾವೆ, ಅತ್ಯಂತ ಆಳವಾದ ಪದರೆ, ಅದು ಮಜ್ಜೆ ಏನಿದೆ, ಅದು ಮಜ್ಜೆಯಿಂದ ಶುಕ್ಲ ಧಾತುಗಳವರೆಗೆ ಈ 7 ಪದರಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ವೈಜ್ಞಾನಿಕವಾಗಿ ನಮ್ಗೆ ತಿಳಿದಂತ ವಿಷಯ. ನಮ್ಗೆ ಶಾಸ್ತ್ರಗಳಲ್ಲಿ ಮೊದಲೇ ಹೇಳಿದ್ದಾರೆ. ಇದೆಲ್ಲ ಶಾಸ್ತ್ರಗಳಲ್ಲಿ ಸಾವಿರಾರು ವರ್ಷಗಳಿಂದ, ಲಕ್ಷಾಂತರ ವರ್ಷಗಳಿಂದ ನಮ್ಮ ಋಷಿ ಮುನಿಗಳಿಗೆ ಗೊತ್ತಿದೆ. ಆದ್ರೆ ಈಗ ಸೈನ್ಸ್ ಕೂಡ ಅದು ಸರಿ ಅಂತ ಒಪ್ಕೊಂಡಿದೆ. ನಂತರ ಇಲ್ಲಿ ಹೇಗೆ ನಾವು ಇಲ್ಲಿ ಆಹಾರ ಮತ್ತು ಧಾತು ಶುದ್ಧಿಯನ್ನು ಹೇಗೆ ಮಾಡೋದು, ಈ 7 ಧಾತುಗಳನ್ನು ಹೇಗೆ ನಾವು ಶುದ್ಧೀಕರಣ ಮಾಡುವುದು ಅಂತ ಹೇಳಿ. ಸೊ ಅದರಿಂದ ನಮ್ಮ ಶರೀರದ ಸಪ್ತಧಾಸುಗಳು ನಾವು ಸೇವಿಸುವ ಆಹಾರದಿಂದಲೇ ನಿರ್ಮಾಣ ಆಗುತ್ತೆ. ಸೊ ನಾವು ಯಾವಾಗ ಭಕ್ತಿ ಮಾರ್ಗದಲ್ಲಿ ಕೇವಲ ಒಂದು ಕೃಷ್ಣ ಪ್ರಸಾದವನ್ನು ಮಾತ್ರ ಸ್ವೀಕರಿಸ್ತಾ ಇರ್ತೇವೆ, ಸಾತ್ವಿಕವಾದ ಆಹಾರವನ್ನು ಮಾತ್ರ ಸ್ವೀಕರಿಸ್ತಾ ಇದ್ದೇವೆ ಮತ್ತು ಭಗವಂತನಿಗೆ ಅರ್ಪಿಸಿದ ಪ್ರಸಾದವನ್ನು ಮಾತ್ರ ಸ್ವೀಕರಿಸ್ತಾ ಇದ್ದೀವಿ, ಅವಾಗ ಏನಾಗುತ್ತೆ, ಈ ರಸ ಮೊದಲನೇದಾಗಿ ರಸ ಶುದ್ಧಿ ಆಗುತ್ತೆ. ರಸ ಅಂದ್ರೆ ಪ್ಲಾಸ್ಮಾ ಅಂತೀವಿ. ಪ್ಲಾಸ್ಮಾ ಅಂದ್ರೆ ಇದು ನಾವು ಈ ಬ್ಲಡ್ ಅಲ್ಲಿ 2 ರೀತಿಯ ವಿಷಯಗಳು, ಒಂದು ಪ್ಲಾಸ್ಮಾ ಅಂತೀವಿ, ಇನ್ನೊಂದು ರಕ್ತ ಅಂತೀವಿ. ಈ ಪ್ಲಾಸ್ಮಾದಲ್ಲಿ ನಿಮ್ಗೆ ಈ WBC ವೈಡ್ ಈಗ ಏನ್ ಹೇಳಿದ್ವಿ ನಾವು, ರಕ್ತ ಕಣಗಳು ಏನ್ ಹೇಳಿದ್ವಿ, ರಕ್ತ ಕಣಗಳು, ಆಮೇಲೆ ಪ್ಲೇಟ್ಲೆಟ್ಸ್, ಇವೆಲ್ಲವೂ ಕೂಡ ಆ ಪ್ಲಾಸ್ಮಾದಲ್ಲಿ ಇರುತ್ತವೆ. ನಂತರ ಈ ಕೆಂಪು ಕಲರ್ ಏನಿರುತ್ತೆ ಬ್ಲಡ್ಗೆ, ಅದು ನಮ್ಗೆ ಲಿವರ್ ಕೊಡುತ್ತೆ. ಅದು ಲಿವರ್ ಅಂತ ಹೇಳ್ತೀವಿ. ರಕ್ತದಲ್ಲಿ 2 ಇರುತ್ತವೆ, ಒಂದು ಪ್ಲಾಸ್ಮಾ ಪ್ಲಸ್ ರಕ್ತ ಕಣಗಳು ಅಂದ್ರೆ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್, ಇವು 3 ವಸ್ತುಗಳು ಇರ್ತವೆ. ಸೊ ಇದನ್ನು ನಾವು ಬ್ಲಡ್ ಬ್ಯಾಂಕ್ ಅಥವಾ ಇದಕ್ಕೆ ಹೋದ್ರೆ ಅವರು ರಕ್ತವನ್ನು ಬೇರೆಯಾಗಿ ನಿಮ್ಗೆ ಸಪರೇಟ್ ಮಾಡಿಕೊಡ್ತಾರೆ. RBC WBC ಪ್ಲೇಟ್ಲೆಟ್ನ ಸಪರೇಟ್ ಆಗಿ ಮಾಡಿ ಅದು ಸಪರೇಟ್ ಲಿಕ್ವಿಡ್ ಕೊಡ್ತಾರೆ. ಸೊ ಯಾವ ಪೇಷಂಟ್ಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಕೊಡುವ ಒಂದು ಸಾಧ್ಯತೆಗಳನ್ನು ಈಗಿನ ವಿಜ್ಞಾನಿಗಳು ಅದನ್ನು ತಿಳ್ಕೊಂಡಿದ್ದಾರೆ. ಸೊ ಈ ವಿಷಯಗಳನ್ನು ನಮ್ಮ ಶಾಸ್ತ್ರದಲ್ಲಿ ನಮಗೆ ಮೊದಲೇ ಗೊತ್ತಿದೆ. ಸೊ ರಸ ಅಂತ ಹೇಳ್ತೇವೆ. ಸೊ ಮೊದಲು ಏನಾಗುತ್ತೆ, ಈ ಪ್ಲಾಸ್ಮಾ ಸ್ವಚ್ಛವಾಗುತ್ತೆ. ಸೊ ರಕ್ತ ಏನಾಗುತ್ತೆ, ಮೊದಲು ಪ್ಲಾಸ್ಮಾ ಸ್ವಚ್ಛವಾದ ನಂತರ ಏನಾಗುತ್ತೆ, ಸೊ ಇದು ಮೊದಲನೇದಾಗಿ ರಕ್ತ ಅಂದ್ರೆ ಇಡೀ ಶರೀರದಲ್ಲಿ ಅದು ಸಂಚಾರ ಮಾಡ್ತಾ ಇರುತ್ತೆ. ಸೊ ಈ ಪ್ಲಾಸ್ಮಾ ಏನಾಗುತ್ತೆ, ಇದು ರಕ್ತದ ದ್ರವ ರೂಪದಲ್ಲಿರುವ ಒಂದು ಭಾಗ, ಅಂದ್ರೆ ರಕ್ತ ಕಣಗಳನ್ನು ಹೊರತುಪಡಿಸಿ ಅದು ಒಂದು ದ್ರವ ರೂಪದಲ್ಲಿರುವ ಒಂದು ಭಾಗ ಇದು. ಸೊ ರಕ್ತಕ್ಕೆ ಏನಿರುತ್ತೆ, ಕೆಂಪು ಬಣ್ಣ ಇರುತ್ತೆ. ಕೆಂಪು ಬಣ್ಣ ಯಾಕೆ ಇರುತ್ತೆ ಅಂದ್ರೆ ಅದರಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಸೊ ನಂತರ ಈ ಪ್ಲಾಸ್ಮಾ ಏನಿರುತ್ತೆ, ಇದು ಒಂದು ರೀತಿಯ ತಿಳಿ ಹಳದಿ ಬಣ್ಣದಲ್ಲಿ ಇರುತ್ತೆ ಇದು. ಸೊ ಹಳದಿ ಬಣ್ಣದ ಲೈಟ್ ಯೆಲ್ಲೋ ಕಲರ್ ಅಂದ್ರೆ ತಿಳಿ ಹಳದಿ ಬಣ್ಣದ ಕಲರಲ್ಲಿ ಇರುತ್ತೆ. ಸೊ ಇದರಲ್ಲಿ ರಕ್ತದಲ್ಲಿ ಏನಾಗುತ್ತೆ, ಪ್ಲಾಸ್ಮಾ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್ ಇರುತ್ತೆ. ಆದ್ರೆ ಪ್ಲಾಸ್ಮಾದಲ್ಲಿ ಏನಿರುತ್ತೆ, ಇದು ಮೋಸ್ಟ್ಲಿ ನೀರಿರುತ್ತೆ. 90% ನೀರಿರುತ್ತೆ. ಪ್ರೋಟೀನ್ಗಳು, ಹಾರ್ಮೋನುಗಳು ಮತ್ತು ಖನಿಜಗಳು, ವಿಟಮಿನ್ಗಳೆಲ್ಲ ಇರುತ್ತೆ ಈ ಪ್ಲಾಸ್ಮಾದಲ್ಲಿ. ನಂತರ ಈ ರಕ್ತದ ಕೆಲಸ ಏನು, ಆಮ್ಲಜನಕವನ್ನು ಸಾಧಿಸುವುದು, ಒಂದು ದೇಹದಿಂದ ಸುತ್ತೆಲ್ಲ ತಿರುಗಾಡಿಸುವುದು ಮತ್ತೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತೆ. ಸೊ ಈ ಪ್ಲಾಸ್ಮಾ ಏನ್ ಮಾಡುತ್ತೆ, ರಕ್ತದ ಒತ್ತಡವನ್ನು ಕಾಪಾಡುತ್ತೆ ಮತ್ತು ದೇಹಕ್ಕೆ ಪೋಷಕಾಂಶಗಳನ್ನು ಒದಗಿಸುತ್ತೆ. ಸೊ ಈ ರೀತಿಯಾಗಿ ನಾವು ರಕ್ತವನ್ನು ನೋಡೋದಾದ್ರೆ ರಕ್ತದ ತೂಕ ಕೇವಲ ಒಂದು 8-9% ಅಷ್ಟೇ. ಪ್ಲಾಸ್ಮಾ ಅದರಿಂದ ಒಂದು 10% ಜಾಸ್ತಿ, 10 ಟೈಮ್ಸ್ ಜಾಸ್ತಿ ಇರುತ್ತೆ. ಸೊ ಅದು 8-10 ಟೈಮ್ಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾಗಿ ಪ್ಲಾಸ್ಮಾ ಮತ್ತು ಮೊದಲನೇದಾಗಿ ಏನಾಗುತ್ತೆ, ಪ್ಲಾಸ್ಮಾ ಶುದ್ಧವಾಗುತ್ತೆ, ಆಮೇಲೆ ರಕ್ತ ಶುದ್ಧಿ ಆಗುತ್ತೆ. ಸೊ ಈ ರಕ್ತ ಶುದ್ಧಿ ಆದ ನಂತರ ಮಿಕ್ಕ ಎಲ್ಲ ಶುದ್ಧಿ ಆಗ್ತಾ ಬರುತ್ತೆ. ಇದು ರಸಧಾತು ಅಂತೀವಿ ನಾವು. ಸೊ ನಾವು ಜೀವಿಸಿದ ಆಹಾರ ಜೀರ್ಣವಾದ ಮೊದಲು ತಯಾರಾಗುವ ಪೌಷ್ಟಿಕವಾದ ರಸ ಅದು ಪ್ಲಾಸ್ಮಾ. ಇದು ಆಧುನಿಕ ವಿಜ್ಞಾನದವರು ಕೂಡ ಇದನ್ನು ಅವರು ಪ್ರೂವ್ ಮಾಡಿದ್ದಾರೆ. ಎಲ್ಲ ಪೋಷಕಾಂಶಗಳನ್ನು ಸಾಗಿಸ್ತಾರೆ. ಸೊ ನಂತರ ಈ ರಸ ಏನಿದೆ, ಇದು ಲಿವರ್ಗೆ ಹೋಗುತ್ತೆ. ಲಿವರ್ ಅಲ್ಲಿ ಮತ್ತು ಸ್ಪ್ಲೀನ್ ಅಂತೀವಿ ನಾವು. ಸೊ ಯಕೃತ್ತು ಮತ್ತು ಸ್ಪ್ಲೀನ್ ಅಂತೀವಿ. ಈ ಯಕೃತ್ತಿನಲ್ಲಿ ಮತ್ತು ಗುಲ್ಮ, ಸ್ಪ್ಲೀನ್ ಅಂದ್ರೆ ಗುಲ್ಮ ಅಂತೀವಿ. ದೇಹದಲ್ಲಿ 2 ಅಂಗಾಂಗಗಳಿರುತ್ತೆ. ಸೊ ಇವೆರಡು ಸಂಸ್ಕರಣೆಗೊಂಡು ಅವಕ್ಕೆ ಒಂದು ಕೆಂಪು ಬಣ್ಣವನ್ನು ಈ ಲಿವರ್ ಕೊಡುತ್ತೆ. ಸೊ ಅದೇ ರೀತಿ ಇದು ಲಿವರ್ ಮತ್ತೆ ಸ್ಪ್ಲೀನ್ 2 ಸೇರ್ಕೊಂಡು
ನಮಗೆ ಏನಾದರೂ ರಕ್ತದ ಅವಶ್ಯಕತೆ ಬಿದ್ದರೆ, ಅಂದ್ರೆ ಇವಾಗ ನೀವು ಬ್ಲಡ್ ಡೊನೇಟ್ ಮಾಡಿದ್ರೆ, ಒಂದು ಅರ್ಧ ಲೀಟರ್ಷ್ಟು ಬ್ಲಡ್ ಡೊನೇಟ್ ಮಾಡಿದ್ರೆ ಕೇವಲ 5 ನಿಮಿಷದಲ್ಲಿ ಅರ್ಧ ಲೀಟರ್ ಬ್ಲಡ್ ಅನ್ನು ಇದು ಜನರೇಟ್ ಮಾಡುತ್ತೆ. ಇವೆರಡನ್ನು ಅಷ್ಟು ಶಕ್ತಿಶಾಲಿಯಾದ ಈ ಅಂಗಾಂಗಗಳು. ಸೊ ಇಲ್ಲಿ ಇದು ಏನ್ ಮಾಡುತ್ತೆ, ಈ ಗುಲ್ಮ ಏನ್ ಮಾಡುತ್ತೆ, ಸ್ಪ್ಲೀನ್ ಮಾಡುತ್ತೆ, ರಕ್ತವನ್ನು ಶೋಧನೆ ಮಾಡುತ್ತೆ. ಸೊ ಇದು ಮತ್ತು ಕೆಂಪು ರಕ್ತ ಕಣಗಳು ಏನು ಸತ್ತೋಗಿರ್ತವೆ ಅದನ್ನೆಲ್ಲ ದೇಹದ ಹೊರಗಡೆ ಆಗುತ್ತೆ. ಸೊ ಇದನ್ನು ರಕ್ತವನ್ನು ಈ ರೀತಿಯಾಗಿ ಶುದ್ಧಗೊಳಿಸುತ್ತೆ. ಸೊ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತಾ ನೋಡುತ್ತೆ. ಇದು ಮತ್ತೆ ಇದನ್ನ ನೋಡೋದೇನೆಂದ್ರೆ ನಾವು ಸೊ ಯಾವ ರೀತಿ ನಮ್ಮ ಭಾವನೆಗಳು ಮತ್ತು ನಾವು ತಿನ್ನುವ ಆಹಾರ ಹೇಗೆ ನಮ್ಮ ಅಂಗಾಂಗಗಳ ಮೇಲೆ ಪ್ರಭಾವ ಬೀರುತ್ತೆ ಎನ್ನುವ ವಿಷಯವನ್ನು ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಸೊ ಮತ್ತು ಅದರಿಂದ ನಾವು ಯಾವಾಗ ನಾವು ಭಗವಂತನ ನಿತ್ಯ ಸೇವೆಯಲ್ಲಿ ಮಾಡ್ತಾ ಇರ್ತೇವೆ, ಪವಿತ್ರ ನಾಮಸ್ಮರಣದಲ್ಲಿ ಇರ್ತೇವೆ ಮತ್ತು ನಮ್ಮ ಕೇವಲ ಪ್ರಸಾದವನ್ನು ಸ್ವೀಕರಿಸ್ತಾ ಇರ್ತೇವೆ, ಹಾಗೆ ಏನ್ ಮಾಡುತ್ತೆ ನಮ್ಮ ಶರೀರದ ಪ್ರಾಣವಾಯುಗಳು ಸೊ ಈ ಪ್ರಾಣವಾಯುಗಳ ಬಗ್ಗೆ ಈಗ ನಾವು ಮುಂದೆ ಮಾತಾಡ್ಲಿಕ್ಕಿದ್ದೇವೆ. ಸೊ ಈ ಪ್ರಾಣವಾಯುಗಳು ಎಲ್ಲವೂ ಕೂಡ ಸಮತೋಲನಕ್ಕೆ ಬರುತ್ತವೆ. ನಂತರ ಈ ಗುಲ್ಮ ಮತ್ತು ಲಿವರ್ ಈ ಅಂಗಗಳಿಂದವೇ ರಕ್ತವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಶುದ್ಧೀಕರಿಸುತ್ತೆ. ಸೊ ನಮಗೆ ಇವಾಗ ಈ ನಾಮಸ್ಮರಣೆಯಿಂದ ಕಂಪನದಿಂದ ಏನಾಗುತ್ತೆ ಅಂದ್ರೆ ಇದನ್ನು ಕೂಡ ವೈಜ್ಞಾನಿಕವಾಗಿ ಈಗಿನ ವಿಜ್ಞಾನಿಗಳು ಏನಿದ್ದಾರೆ ಅವುಗಳು ಕೂಡ ಇದನ್ನು ಹೌದು ಅಂತ ಒಪ್ಕೊಂಡಿದ್ದಾರೆ. ಈ ಆಧುನಿಕ ವಿಜ್ಞಾನದ ಪ್ರಕಾರವೂ ಕೂಡ ಈ ಸೌಂಡ್ ವೈಬ್ರೇಷನ್ ಏನಿದೆ ಇದು ಜೀವಕೋಶಗಳ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ಒಪ್ಕೊಂಡಿದ್ದಾರೆ. ಸೊ ಯಾವಾಗ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇರ್ತೇವೆ ಯಾವಾಗ್ಲೂ ಆ ದಿವ್ಯ ಕಂಪನಗಳು ಕೇವಲ ಕಿವಿಗಳಿಗೆ ಸೀಮಿತವಾಗದೆ ಅದು ಮೂಳೆಗಳ ಒಳಗಿರುವ ಬೋನ್ ಮ್ಯಾರೋವರೆಗೂ ತಲುಪುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ಇದು ರಿಸರ್ಚ್ ಆಗಿದೆ, ಇದು ಕನ್ಫರ್ಮ್ಡ್ ರಿಸರ್ಚ್ ಇದು. ಸೊ ಅದರಿಂದ ಯಾವಾಗ ಈ ದಿವ್ಯ ಕಂಪನಗಳು ನಾವು ಸರಿಯಾಗಿ ಕೇಳಿಸ್ಕೊಳ್ಬೇಕು ಅಂದ್ಬಿಟ್ಟು ಹೇಳೋದಷ್ಟೇ. ನಾವು ಕೇವಲ ಬಾಯಲ್ಲಿ ಹೇಳ್ಕೊಂಡು ಬೇರೆ ಏನೋ ಕೆಲಸ ಮಾಡ್ತಾ ಇರೋದಲ್ಲ, ಹರೇ ಕೃಷ್ಣ ಅಂತ ಬೇರೆ ಎಲ್ಲೋ ಮನ್ಸು ಹೋಗ್ತಾ ಇರೋದು, ಅದನ್ನೆಲ್ಲ ನಾವು ಹಿಡಿದು ಹೇಳ್ಕೊಂಡ್ಬರ್ಬೇಕು ಹಿಂದಕ್ಕೆ. ಅವಾಗ ಏನ್ ಮಾಡಾಗುತ್ತೆ, ಇದು ನಿಧಾನವಾಗಿ ಆಗುತ್ತೆ, 1 ವರ್ಷ 2 ವರ್ಷದಲ್ಲಿ ಆಗೋದಿಲ್ಲ. ಕೆಲವ್ರಿಗೆ ಬೇಗ ಆಗುತ್ತೆ, ಕೆಲವ್ರಿಗೆ ನಾವು ಎಷ್ಟು ಪ್ರಯತ್ನ ಪಡ್ತೀವೋ ಅಷ್ಟು ಬೇಗ ಆಗುತ್ತೆ. ಸೊ ಆಗ ಆ ಕಿವಿಗಳಿಗೆ ಮಾತ್ರ ಸೀಮಿತವಾಗದೆ ಅದು ಮನಸ್ಸಿನೊಳಗೆ ಹೋಗ್ಬೇಕು. ಅವಾಗ ಏನಾಗುತ್ತೆ, ಮೂಳೆಗಳ ಒಳಗಿರುವ ಈ ಬೋನ್ ಮ್ಯಾರೋ ಏನಿದೆ, ಇದು ಮಜ್ಜೆ ಅಂತ ಏನ್ ಹೇಳ್ತೇವೆ, ಅಲ್ಲಿವರೆಗೂ ತಲುಪುತ್ತೆ. ಅಲ್ಲಿ ಅದು ಮೊದಲಿಗೆ ಪ್ಲಾಸ್ಮಾ ಶುದ್ಧೀಕರಣ ಆಗುತ್ತೆ. ಸೊ ಅದರಿಂದ ಹರೇ ಕೃಷ್ಣ, ಅದರಿಂದ ಏನಾಗುತ್ತೆ, ಇದು ಈ ಸಪ್ತಧಾತುಗಳಲ್ಲಿರುವ ತಮೋ ಗುಣದ ಕಲ್ಮಶಗಳನ್ನು ಹೋಗಲಾಡಿಸಿ ಶರೀರವನ್ನು ಭಗವಂತನ ಸೇವೆಗೆ ಯೋಗ್ಯವಾದ ಒಂದು ದೇವಸ್ಥಾನವನ್ನಾಗಿ ಮಾರ್ಪಡಿಸುತ್ತೆ. ಸೊ ನಂತರ ಈ ಸಪ್ತಧಾತುಗಳ ಸಾರ ಏನಿದೆ ಅದನ್ನೇ ಓಜಸ್ಸು ಅಂತ ಕರೀತಾರೆ. ಅದು ನಮ್ಮ ರೋಗ ನಿರೋಧಕ ಶಕ್ತಿ ಮತ್ತು ಮುಖದ ತೇಜಸ್ಸಿಗೆ ಕಾರಣ ಆಗುತ್ತೆ. ಸೊ ಅದರಿಂದ ಆಧ್ಯಾತ್ಮಿಕ ಸಾಧನೆಯಿಂದ ಮತ್ತು ಇಂದ್ರಿಯ ನಿಗ್ರಹದಿಂದ ಏನಾಗುತ್ತೆ, ಮತ್ತು ಬ್ರಹ್ಮಚರ್ಯನ್ನು ನಾವು ಮಾಡೋದ್ರಿಂದ ಅಂದ್ರೆ ಇಂದ್ರಿಯ ನಿಗ್ರಹದಿಂದ ಈ ಧಾತುಗಳು ಧಾತುಗಳು ಕ್ಷಯವಾಗದೆ ದೇಹದಲ್ಲಿ ಓಜಸ್ಸಾಗಿ ಪರಿವರ್ತನೆ ಆಗುತ್ತೆ. ಸೊ ನಂತರ ಈ ಓಜಸ್ ಏನ್ ಮಾಡುತ್ತೆ, ಭಕ್ತನಿಗೆ ಇನ್ನಷ್ಟು ಹೆಚ್ಚು ಏಕಾಗ್ರತೆ ಮತ್ತು ದೀರ್ಘಕಾಲದವರೆಗೆ ಭಗವಂತನ ಸಂಕೀರ್ತನೆ ಮಾಡುವಂಥದ್ದು ಅಥವಾ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಎಲ್ಲ ದೈಹಿಕ ಶಕ್ತಿಗಳೇನು ಬೇಕೆ ಅದು ಕೊಡುತ್ತೆ. ಸೊ ಈ ರೀತಿಯಾಗಿ ನಾವು ಯಾವ ರೀತಿಯ ನಾವು ಇದರಿಂದ ನಾವು ಇದು ಪ್ಲಾಸ್ಮಾದಿಂದ ಭಕ್ತಿಯಿಂದ ನಾವು ಈ ರಕ್ತ ಕಣಗಳ ಮೇಲೆ ಹಾರ್ಮೋನ್ಗಳ ಎಲ್ಲವೂ ಪರಿಣಾಮ ಬೀರುತ್ತೆ ಅನ್ನೋದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಹೇಳಾಗಿದೆ. ಸೊ ನಂತರ ಈಗ ಪಂಚಭೂತಗಳಿಗೆ ಬರೋದಾದ್ರೆ ನಾವು ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಈ 3 ಸೂಕ್ಷ್ಮ ತತ್ವಗಳು ಮತ್ತು 9 ರಂಧ್ರಗಳ ಬಗ್ಗೆ ನಾವು ನೋಡಿದ್ದೇವೆ. ಸೊ ನಂತರ ದೇಹದ ಒಳಗೆ ಹರಿಯುವ 10 ವಿಧದ ಪ್ರಾಣವಾಯುಗಳ ಬಗ್ಗೆ ಮಾತಾಡಿದ್ದಾರೆ ಈ ಶ್ಲೋಕದಲ್ಲಿ. 10 ವಿಧದ ಪ್ರಾಣವಾಯುಗಳನ್ನು 10 ವಿಧದ ಮರದ ಎಲೆಗಳಿಗೆ ಒಂದು ಹೋಲಿಸಲಾಗಿದೆ. ಈ ಶ್ಲೋಕದಲ್ಲಿ 5 ಪಂಚಪ್ರಾಣಗಳಿದ್ದಾವೆ. ಯಾರಿಗಾರು ನೆನಪಿದ್ಯಾ? ಮುಖ್ಯ ಪ್ರಾಣಗಳು, ಉಪಪ್ರಾಣಗಳು, ಇದು ಭಗವದ್ಗೀತೆಯಲ್ಲೂ ಕೂಡ ನೋಡಿದ್ದೀವಿ ನಾವು. ಯಾರಿಗೂ ನೆನಪಿಲ್ವಾ? ಇದು 5 ಮುಖ್ಯ ಪ್ರಾಣಗಳಿರ್ತವೆ ಮತ್ತು 5 ಉಪಪ್ರಾಣಗಳು ಅಂತಾನು ಹೇಳ್ತಾರೆ. ಈ 5 ಮುಖ್ಯ ಪ್ರಾಣಗಳೇನು ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿ ಇದು 5 ಮುಖ್ಯ ಪ್ರಾಣಗಳು. ಈ ಪ್ರಾಣ ಏನಾಗುತ್ತೆ, ಪ್ರಾಣ ಎನ್ನುವುದು ಇದು ಹೃದಯ ಭಾಗದಲ್ಲಿ ನೆಲೆಸಿರುತ್ತೆ. ಇದು ಈ ಹೃದಯ ಭಾಗದಲ್ಲಿ ನೆಲೆಸಿರುವ ಈ ಪ್ರಾಣ ಏನಾಗುತ್ತೆ, ಮುಖ್ಯ ಪ್ರಾಣ ಉಸಿರಾಟ ಮತ್ತು ಶಕ್ತಿಯನ್ನು ಒಳಗೆ ತೆಗೆದುಕೊಳ್ಳುವ ಶಕ್ತಿಯನ್ನು ದೇಹಕ್ಕೆ ಕೊಡುತ್ತೆ, ಅದು ನಿಯಂತ್ರಣ ಮಾಡುತ್ತೆ. ನಂತರ ಅಪಾನ ಅಂದ್ರೆ
ಅಂದ್ರೆ ಇವು ಪ್ರಾಣ ಅಂದ್ರೆ ಒಳಗಡೆ ತೆಗೆದುಕೊಳ್ಳುವುದು, ಅಪಾನ ಅಂದ್ರೆ ಹೊರಗಡೆ ಬಿಡುವಂಥದ್ದು. ಇದು ಹೊರಗಡೆ ಬಿಡುವಂಥದ್ದು ಅಂದ್ರೆ ಮಲಮೂತ್ರ ವಿಸರ್ಜನೆ ಮಾಡುವಂಥದ್ದು, ಸಂತಾನೋತ್ಪತ್ತಿಯನ್ನು ಮಾಡುವಂಥದ್ದು, ಈ ತ್ಯಾಜ್ಯಗಳನ್ನು ಹೊರಗೆ ಹಾಕುವ ಕ್ರಿಯೆಗಳನ್ನು ಇದು ನಿಯಂತ್ರಣ ಮಾಡುತ್ತೆ. ಇದು ಗುದದ್ವಾರ ಮತ್ತು ಜನನಾಂಗದ ಭಾಗದಲ್ಲಿ ಇರುತ್ತೆ ಈ ಅಪಾನ ವಾಯು ಅಂದ್ಬಿಟ್ಟು. ನಂತರ ವ್ಯಾನವಾಯು ಅಂತಾರೆ. ವ್ಯಾನ ಅಂದ್ರೆ ಇದು ಇಡೀ ದೇಹದಲ್ಲಿ ಇರುತ್ತೆ. ಏನ್ ಮಾಡುತ್ತೆ, ಇಡೀ ದೇಹದಲ್ಲಿ ರಕ್ತದ ಸಂಚಲನೆ, ಸ್ನಾಯುಗಳೇನಿರ್ತವೆ ನಮ್ದು ಅಂದ್ರೆ ಮಸಲ್ಸ್ ಅಂತೀವಿ, ಅವುಗಳ ಚಲನೆ ಮತ್ತು ದೇಹದ ಸಮತೋಲನಕ್ಕೆ ಇದು ಕಾರಣವಾಗಿರುತ್ತೆ, ಅದು ಕಂಟ್ರೋಲ್ ಮಾಡುತ್ತೆ. ನಂತರ ಉದಾನ ಅಂತೇವೆ. ಇದು ಗಂಟಲು ಭಾಗದಲ್ಲಿ ಇರುತ್ತೆ. ನಾವು ಮಾತಾಡಲು, ನುಂಗಲು ಮತ್ತು ಮರಣದ ಸಮಯದಲ್ಲಿ ನಮ್ಮ ಜೀವಾತ್ಮ ಏನಿದೆ ಇದು ಸುಲಭವಾಗಿ ಹೊರಗಡೆ ಹೋಗ್ಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಇದನ್ನು ಉದಾನ ಅಂತೀವಿ ನಾವು. ನಂತರ ಸಮಾನ ಅಂತೀವಿ. ಸಮಾನ ಇದು ಐದನೇ ಮುಖ್ಯ ಪ್ರಾಣ. ಇದು ಹೊಕ್ಕಳಿನ ಭಾಗದಲ್ಲಿ ಇರುತ್ತೆ, ಜಠರಿನ ಭಾಗದಲ್ಲಿ ಸುಮಾರು ಆ ಸ್ಥಳದಲ್ಲಿ ಇರುತ್ತೆ. ಇದರ ಕೆಲಸ ಏನು ಅಂದ್ರೆ ಜಠರದಲ್ಲಿ ಏನ್ ಮಾಡುತ್ತೆ, ಅದು ನಾವು ಸೇವಿಸಿದ ಆಹಾರವನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳಲು ಮತ್ತು ಸಪ್ತಧಾತುಗಳಿಗೆ ಶಕ್ತಿಯನ್ನು ಸಮನಾಗಿ ಹಂಚಲು ಇದು ಸಹಾಯ ಮಾಡುತ್ತೆ. ಒಂದು ನಿಮಿಷ. ಹರೇ ಕೃಷ್ಣ. ಸೊ ಇದು ಸಮಾನ ಅಂದ್ರೆ ಹೊಕ್ಕಳಿನ ಭಾಗದಲ್ಲಿ ಇರುತ್ತೆ. ನಾವು ಸೇವಿಸಿದ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ ಮತ್ತು ಸಪ್ತಧಾತುಗಳಿಗೆ ಶಕ್ತಿಯನ್ನು ಸಮನಾಗಿ ಹಂಚಲು ಇದು ಸಹಾಯ ಮಾಡುತ್ತೆ. ಇವು ಮುಖ್ಯ ಪ್ರಾಣಗಳು. ಇವಾಗ ಉಪಪ್ರಾಣಗಳು ಅಂತವೆ, ಈ ಮೈನರ್ ಪ್ರಾಣಗಳು ಅಂತೇವೆ. ಉಪಪ್ರಾಣಗಳು ಏನು ಅಂದ್ರೆ ಇದು ಇನ್ನೂ ಹೆಚ್ಚು ಸೂಕ್ಷ್ಮವಾದ ದೈಹಿಕ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತೆ. ಅವೇನ್ ಮಾಡುತ್ತೆ, ಮೊದಲನೇದಾಗಿ ನಾಗ ಅಂತಾರೆ. ನಾಗ ಅಂದ್ರೆ ಏನಿದು, ನಾಗವಾಯು ಅಂದ್ರೆ ಇದು ತೇಗು ಬರುವಂಥದ್ದು ಮತ್ತು ವಾಂತಿಯಾಗುವ ಕ್ರಿಯೆಯನ್ನು ಇದು ನಿಯಂತ್ರಣ ಮಾಡುತ್ತೆ. ನಂತರ ಕೂರ್ಮವಾಯು ಅಂತೀವಿ. ಕೂರ್ಮವಾಯು ಅಂದ್ರೆ ಇದು ಕಣ್ಣು ರೆಪ್ಪೆಗಳನ್ನು ಮಿಟುಕಿಸುವುದು ಮತ್ತು ದೃಷ್ಟಿಯನ್ನು ಕೇಂದ್ರೀಕರಿಸಲು, ಅಂದ್ರೆ ಇದು ಫೋಕಸ್ ಮಾಡ್ಲಿಕ್ಕೆ, ನಮಗೆ ಕ್ಯಾಮ್ರಾ ಫೋಕಸ್ ಮಾಡ್ತೀವಲ್ಲ ಅದೇ ರೀತಿ ನಮ್ಮ ಕಣ್ಣುಗಳು ಕೂಡ ಕ್ಯಾಮರಾಗಳು ಅವು ಫೋಕಸ್ ಮಾಡುತ್ತೆ ಯಾವುದೋ ಒಂದು ವಸ್ತು, ಅದು ಕೇಂದ್ರೀಕರಿಸಲಿಕ್ಕೆ, ದೃಷ್ಟಿಯನ್ನು ಕೇಂದ್ರೀಕರಿಸಲಿಕ್ಕೆ, ಕಣ್ಣು ರೆಪ್ಪೆಗಳನ್ನು ಮಿಟುಕಿಸ್ಲಿಕ್ಕೆ. ಅಂದ್ರೆ ಈ ಕೂರ್ಮವಾಯು ಸಂಪೂರ್ಣ ಕಣ್ಣುಗಳನ್ನು ಇದು ಕಂಟ್ರೋಲ್ ಮಾಡುತ್ತೆ. ಸೊ ನಂತರ ಕ್ರಿಕರ ಅಂತ ಹೇಳ್ತೇವೆ. ಈ ಕ್ರಿಕರ ಅನ್ನುವಂಥದ್ದು ಹಸಿವು, ಬಾಯಾರಿಕೆಯನ್ನು ಉಂಟು ಮಾಡುವಂಥದ್ದು ಮತ್ತು ಸೀನು ಬರುವಂಥದ್ದು ಮಾಡುವ ಕೆಲಸ ಈ ಕ್ರಿಕರ ಅನ್ನುವ ವಾಯುವಿನ ಕೆಲಸ. ನಂತರ ದೇವದತ್ತ ಅನ್ನುವ ಒಂದು ವಾಯು, ಇದು ಆಕಳಿಗೆ ಬರುವಂಥದ್ದು ಮತ್ತು ನಿದ್ರೆಗೆ ಜಾರುವುದು ಈ ವಾಯುವಿನಿಂದ ನಡೆಯಿತು. ಅಂದ್ರೆ ಯಾರಿಗೂ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಇದು ದೇವದತ್ತ ವಾಯು ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ನಂತರ ಧನಂಜಯ ಅನ್ನೋದು ಐದನೇ ಉಪ ಪ್ರಾಣಗಳು. ಇದು 10ನೇ ಪ್ರಾಣ. ಇದು ಶರೀರದ ಪೋಷಣೆಗೆ ಸಹಕಾರಿ. ವಿಶೇಷವೆಂದರೆ ಮರಣದ ನಂತರವೂ ಕೂಡ ಸ್ವಲ್ಪ ಸಮಯದವರೆಗೂ ದೇಹ ಒಂದು ಸ್ಥಿತಿಯಲ್ಲಿ ಇರುತ್ತೆ. ನಂತರ ದೇಹ ಡಿಕಂಪೋಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡೋದು ಈ ಧನಂಜಯ ಎನ್ನುವ ವಾಯು. ಸೊ ಅಲ್ಲಿಂದ ಕಂಟ್ರೋಲ್ ಆಗುತ್ತೆ. ಸೊ ಈ ರೀತಿಯಾಗಿ ಪ್ರಾಣ ಉಸಿರಾಟಕ್ಕೆ, ಅಪಾನ ವಿಸರ್ಜನೆಯನ್ನು ಮಾಡಲಿಕ್ಕೆ, ವ್ಯಾನ ಅಂದ್ರೆ ರಕ್ತ ಪರಿಚಲನೆ, ಉದಾನ ಅಂದ್ರೆ ಮೇಲ್ಮುಖ ಚಲನೆ ಅಂತಕ್ಕೆ, ಸೊ ಮತ್ತು ಸಮಾನ ಅಂದ್ರೆ ಜೀರ್ಣಕ್ರಿಯೆಯನ್ನು ಮಾಡಲಿಕ್ಕೆ. ಸೊ ಈ ರೀತಿಯಾಗಿ ಪಂಚಪ್ರಾಣಗಳು ಅಂತೀವಿ. ಈ ಪಂಚಪ್ರಾಣಗಳು ಅಥವಾ ಮೇನ್ ವೈಟಲ್ ಏರ್ಸ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಸೊ ಈ ಪಂಚಪ್ರಾಣಗಳು ಮತ್ತೆ 5 ಉಪಪ್ರಾಣಗಳು ಹೇಗೆ ಕೆಲಸ ಮಾಡ್ತೀವಿ ಅಂತ ಕೂಡ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೊ ಈ ಯೋಗಾಭ್ಯಾಸ ಪ್ರಾಣಾಯಾಮ ಅಂತ ಮಾಡಿ ಈ 10 ವಾಯುಗಳನ್ನು ನಿಯಂತ್ರಿಸುವ ಮೂಲಕ ಮನುಷ್ಯನ ಆರೋಗ್ಯವನ್ನು ಹತೋಟಿಗೆ ತರ್ತಾರೆ. ಅದಕ್ಕೆ ಆ ಆರೋಗ್ಯಕ್ಕೆ ತರೋದ್ರಿಂದ ಏನಾಗುತ್ತೆ, ದ್ವಿಕಗ ತತ್ವದಲ್ಲಿ ಹೇಳಿರುವ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಇವರು ಅಷ್ಟಾಂಗ ಯೋಗದಲ್ಲಿ ಇದನ್ನ ಮಾಡ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಅಷ್ಟಾಂಗ ಯೋಗ ಮಾಡೋರು ಯಾರಿಲ್ಲ. ಸೊ ಅಷ್ಟಾಂಗದ ಯೋಗದ ಹೆಸರಲ್ಲಿ ಕೇವಲ ಒಂದು ಆರೋಗ್ಯವನ್ನು ಒಂದು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಬೇಕಾದ ಒಂದು ಯೋಗವನ್ನು ಮಾಡ್ತಾರೆ ಅಷ್ಟೇ. ಸೊ ಅದು ಒಂದು ರೀತಿ ಒಳ್ಳೆಯದು. ಅದರಿಂದ ನಾವು ಅದು ನಮಗೆ ಹೆಲ್ಪ್ ಆಗೋದಿದ್ರೆ ಕೃಷ್ಣ ನಡೆಗೆ ಹೋಗ್ಲಿಕ್ಕೆ, ನಮಗೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ದೇಹ ಆರೋಗ್ಯವನ್ನು ಇರ್ಬೇಕಲ್ಲ ನಮ್ಗೆ. ಸೊ ಅದನ್ನು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಅದರಿಂದ ಒಳ್ಳೆಯದು. ಸೊ 2 ಹಕ್ಕಿಗಳು ಬಗ್ಗೆ ಇಲ್ಲಿ ವಿಚಾರ. ಮತ್ತೆ ಈ ಮರದ ಒಂದು ಅತ್ಯಂತ ಮುಖ್ಯ ಭಾಗ ಅಂದ್ರೆ 2 ಹಕ್ಕಿಗಳು, ಒಂದು ಜೀವಾತ್ಮ, ಒಂದು ಪರಮಾತ್ಮ.
ಈ ಹಕ್ಕಿಯು ಈ ಮರದ ಹಣ್ಣುಗಳೇನೇನ್ ಮಾಡ್ತಾ ಇರುತ್ತೆ, ಇದು ಜೀವಾತ್ಮ ಏನಿದೆ ಇದು ತಿನ್ಕೊಂಡು ಇರುತ್ತೆ. ಸುಖ ದುಃಖಗಳು 2 ಹಣ್ಣುಗಳಿದಾವಲ್ಲ ಅದು ತಿನ್ಕೊಂಡು ಕೂತ್ಕೊಳ್ಳುತ್ತೆ. ಸೊ ನಂತರ ಪರಮಾತ್ಮ ಏನ್ ಮಾಡ್ತಾರೆ, ಇದು ಕೇವಲ ಸಾಕ್ಷಿಯಾಗಿ ಜೀವಾತ್ಮನನ್ನು ಗಮನಿಸ್ತಾ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಕಾಯ್ತಾ ಇರುತ್ತೆ, ಯಾವಾಗ ಈ ಜೀವಾತ್ಮ ನನ್ನ ಕಡೆಗೆ ತಿರುಗುತ್ತೆ ಅಂತ ಕಾಯ್ತಾ ಇರುತ್ತೆ. ಅದು ಎಲ್ಲಕ್ಕಿಂತ ಮುಖ್ಯ. ಸೊ ಈ ರೀತಿಯಾಗಿ ಈ ಶ್ಲೋಕದ ಒಂದು ಅರ್ಥ. ಸೊ ನಂತರ ತಾತ್ಪರ್ಯವನ್ನು ನೋಡೋದಂದ್ರೆ, ಭಾವಾರ್ಥವನ್ನು ನೋಡೋದಂದ್ರೆ, ಈ ಆಧ್ಯಾತ್ಮಿಕ ವಿಜ್ಞಾನದ ನಡುವಿನ ವ್ಯತ್ಯಾಸ ಮತ್ತು ಭೌತಿಕ ವಿಜ್ಞಾನದ ನಡುವಿನ ವ್ಯತ್ಯಾಸ ಬಗ್ಗೆ ಮತ್ತು ಭಗವಾನ್ ಕೃಷ್ಣನ ಶಕ್ತಿಗಳ ವಿಶ್ಲೇಷಣೆಯನ್ನು ಒಂದು ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ಈ ಭಾವಾರ್ಥದಲ್ಲಿ ಕೊಡಲಾಗಿದೆ. ಮುಖ್ಯವಾಗಿ ನೋಡೋದಂದ್ರೆ ಭೂತಗಳ ಮೂಲಗಳು. ಈ ಪಂಚಭೂತಗಳ ಮೂಲ ಅಂದ್ರೆ ಏನು, ಈ ಭೌತಿಕ ಜಗತ್ತು, ಅದು ಪೃಥ್ವಿ, ತೇಜಸ್ಸು, ವಾಯು, ಆಕಾಶ, ಪೃಥ್ವಿ ಎಲ್ಲ ಈ 5 ಪ್ರಮುಖ ಪಂಚಭೂತಗಳೇನಿದ್ದಾವೆ ಅವುಗಳಿಂದ ಮಾಡಲ್ಪಟ್ಟಿವೆ. ಇವೆಲ್ಲ ಎಲ್ಲಿಂದ ಬಂದಿರೋದು ನಮಗೆಲ್ಲ ಗೊತ್ತಿದೆ, ಇದೆಲ್ಲ ಕೃಷ್ಣನಿಂದಲೇ ಬಂದಿರೋದು. ಭಗವದ್ಗೀತೆಯಲ್ಲಿ ಕೃಷ್ಣನ ಹೇಳಿದ್ದಾನೆ, ಇವೆಲ್ಲವೂ ಕೂಡ ನನ್ನಿಂದಲೇ ಬಂದಿರುವಂಥದ್ದು ಅಂತ ಹೇಳಿ. ಸೊ ಅದರಿಂದ ಭೌತಿಕ ವಿಜ್ಞಾನಿಗಳು ಏನ್ ಮಾಡ್ತಾರೆ, ಈ ಮೂಲಧಾತುಗಳಿಂದನೇ ಸೃಷ್ಟಿಯಾಗಿರೋದು ಅಂತ ನಂಬ್ತಾರೆ. ಆದ್ರೆ ಅದು ಆ ಮೂಲಧಾತುಗಳು ಕೂಡ ಸ್ಥೂಲ ಮತ್ತು ಸೂಕ್ಷ್ಮ ಸ್ಥಿತಿ ಎರಡೂ ಕೂಡ ಕೃಷ್ಣನಿಂದಲೇ ಬಂದಿರುವಂಥದ್ದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಮತ್ತು ಶ್ರೇಷ್ಠ ಮತ್ತು ಕನಿಷ್ಠ ಶಕ್ತಿಗಳ ಬಗ್ಗೆ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಅದನ್ನೇ ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಕೂಡ ಭಗವಂತನೇ ಹೇಳಿದ್ದಾನೆ, ಬ್ರಹ್ಮಾಂಡವು ಕೃಷ್ಣನ 2 ಶಕ್ತಿಗಳ ಸಂಯೋಜನೆ. ಒಂದು ಅಪರಾಶಕ್ತಿ ಪ್ರಕೃತಿ ಅಥವಾ ಕನಿಷ್ಠ ಶಕ್ತಿ ಮತ್ತು ಪರಾಪ್ರಕೃತಿ. ಇದು ಜೀವಂತ ಜೀವಾತ್ಮಗಳು. ಪ್ರಳಯ ಕಾಲದಲ್ಲಿ ಈ ಪರಾಶಕ್ತಿ ಏನ್ ಮಾಡುತ್ತೆ, ಅಥವಾ ಸುಪ್ತಾವಸ್ಥೆಯಲ್ಲಿ ಪ್ರತಿಯೊಂದು ಕೃಷ್ಣನಲ್ಲೇ ವಿಶ್ರಮಿಸುತ್ತೆ. ಪ್ರಳಯ ಮುಗಿದ ಮೇಲೆ ಮತ್ತೆ ಕ್ರಿಯೇಷನ್ ಆದಾಗ ಎಲ್ಲವೂ ಕೂಡ ಮತ್ತೆ ಅಪರಾಶಕ್ತಿಯಿಂದ ಹೊರಗಡೆ, ಪಂಚಭೂತಗಳು, ನಿರ್ಜೀವ ಭೌತಿಕಾಂಶಗಳು ಎಲ್ಲವೂ ಹೊರಗಡೆ ಬರುತ್ತೆ. ಸೊ ಆದ್ರೆ ವಿಜ್ಞಾನಿಗಳ ಮಿತಿ ಏನು ಅಂದ್ರೆ, ಲೌಕಿಕ ವಿಜ್ಞಾನಿಗಳು ಈ ಭೌತಿಕವಾದ ದೇಹದ ರಚನೆ ಮಾತ್ರ ವಿಶ್ಲೇಷಣೆ ಮಾಡ್ತಾರೆ. ಆದ್ರೆ ಜೀವಾತ್ಮ ಭೌತಿಕ ದೇಹದ ರಚನೆಗಿಂತ ಸಂಪೂರ್ಣವಾಗಿ ಭಿನ್ನ ಎನ್ನುವುದು ಅವರಿಗೆ ತಿಳಿಯದ ಅಂಶ ಆಗಿದೆ. ಅದರಿಂದ ಅವರಿಗೆ ಅದು ಗೊತ್ತೇ ಆಗೋದಿಲ್ಲ. ಸೊ ಅದರಿಂದ ಭಗವಂತ ಇಲ್ಲಿ ಶ್ಲೋಕದಲ್ಲಿ ಹೇಳಿದ್ದಾನೆ, ಅಪರೇಯ ಮಿತ್ತ ಸ್ನಾನಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಸೊ ಅದು ಭಗವಂತ ಅರ್ಜುನನಿಗೆ ಹೇಳಿದ್ದಾನೆ, ಓ ಮಹಾಬಾಹು ಅರ್ಜುನ, ಈ ಕನಿಷ್ಠ ಪ್ರಕೃತಿ ಅಲ್ಲದೆ ನನ್ನದೊಂದು ಶ್ರೇಷ್ಠ ವ್ಯಕ್ತಿ ಇದೆ, ಶ್ರೇಷ್ಠವಾದ ಶಕ್ತಿ ಇದೆ. ಆ ಶ್ರೇಷ್ಠವಾದ ಶಕ್ತಿ ಯಾವುದು? 2 ಶಕ್ತಿಗಳ ಬಗ್ಗೆ ಭಗವಂತ ಮಾತಾಡ್ದ ಆಲ್ರೆಡಿ. ಒಂದು ಪರಾಶಕ್ತಿ, ಒಂದು ಅಪರಾಶಕ್ತಿ, 2 ಹೇಳ್ದ. ಒಂದು ಪರಾಶಕ್ತಿ ಅಂದ್ರೆ ಅಪರಾಶಕ್ತಿ ಅಂದ್ರೆ ಪಂಚಭೂತದಿಂದ ನಿರ್ಮಿತವಾದದ್ದು. ಪರಾಶಕ್ತಿ ಅಂದ್ರೆ ಅದು ಭಗವಂತನ ಒಂದು ಇದು ಇರೋದು, ಅದು ಡಿವೈನ್ ಎನರ್ಜೀಸ್ ಅಂತ ಏನ್ ಹೇಳ್ತಾರೆ ಅದು. ಸೊ ಇವೆರಡನ್ನು ಬಿಟ್ಟು ಭಗವಂತ ಹೇಳ್ತಾ ಇದ್ದಾನೆ, ಇವೆರಡನ್ನು ಬಿಟ್ಟು ಈ ಇನ್ನೊಂದು ಶ್ರೇಷ್ಠವಾದ ಶಕ್ತಿ ಇದೆ. ಆ ಶಕ್ತಿ ಏನು? ಈ ಭೌತಿಕ ಪ್ರಕೃತಿಯೊಂದಿಗೆ ಹೋರಾಡುತ್ತಿರುವ ಮತ್ತು ವಿಶ್ವವನ್ನು ಧರಿಸಿರುವ ಜೀವಾತ್ಮಗಳು. ಈ ಜೀವಾತ್ಮಗಳು ಏನ್ ಹೇಳ್ತೇವೆ, ಇದು ಮಾರ್ಜಿನಲ್ ಪೊಟೆನ್ಸಿ ಅಂತ ಹೇಳ್ತೇವೆ, ಅಥವಾ ತಟಸ್ಥ ಶಕ್ತಿ ಅಂತ ಹೇಳ್ತೇವೆ. ಒಂದು ತಟಸ್ಥ ಶಕ್ತಿ, ಇನ್ನೊಂದು ತಟಸ್ಥ ಶಕ್ತಿ ಅಂದ್ರೆ ನಾವು ತಟದಲ್ಲಿರುವಂಥದ್ದು. ಇದನ್ನು ಮೊದಲು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಒಂದೆರಡು ಮೂರು ವಾರಗಳ ಹಿಂದೆ. ತಟಸ್ಥ ಶಕ್ತಿ ಅಂದ್ರೆ ಇದು ಆ ಕಡೆ ಸಮುದ್ರದಲ್ಲೂ ಇಲ್ಲ, ಈ ಕಡೆ ಭೂಮಿ ಮೇಲೂ ಇಲ್ಲ, ಎರಡರ ಮಧ್ಯದಲ್ಲೇ ಇರುವಂಥದ್ದು ಇದು ತಟಸ್ಥ ಶಕ್ತಿ. ಸೊ ಈ ತಟಸ್ಥ ಶಕ್ತಿ ಏನಾಗ್ತಾ ಇದೆ, ಇದು ಭಗವಂತ ಹೇಳ್ತಾ ಇದ್ದಾನೆ, ಇದು ಅತ್ಯಂತ ಶ್ರೇಷ್ಠವಾದ ಶಕ್ತಿ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಈ ಮನುಷ್ಯ ಜೀವಾತ್ಮಗಳೇನಿದ್ದಾರೆ ಇವರು ತಟಸ್ಥ ಶಕ್ತಿ, ಇದು ಅತ್ಯಂತ ಶ್ರೇಷ್ಠವಾದ ಶಕ್ತಿ ಅಂತ ಹೇಳ್ತಾ ಇದ್ದಾನೆ. ಸೊ ಆದ್ರೆ ಇವು ಏನಿದ್ದಾವೆ, ಇವು ಪರಮಾತ್ಮನಿಂದಲೇ ಬಂದಿದೆ, ಆದ್ರೆ ಬೇರ್ಪಟ್ಟ ಅಂಶಗಳು, ಸಪರೇಟೆಡ್ ಎಲಿಮೆಂಟ್ಸ್. ಆದ್ರಿಂದ ಈ ಭೌತಿಕ ವಸ್ತುಗಳೇನಿದ್ದಾವೆ, ಭೌತಿಕ ಅಂಶಗಳು, ಇವು ಎಲ್ಲವೂ ಪರಮಾತ್ಮನಿಂದಲೇ ಬಂದಿದ್ರು ಕೂಡ ಅವೆಲ್ಲ ಜಡ ವಸ್ತುಗಳು. ಅವುಗಳಿಗೆ ಜೀವಾತ್ಮ ಅವರಿಗೆ ಚೈತನ್ಯ ನೀಡುವಂಥದ್ದು ಯಾರು? ಈ ಜೀವಾತ್ಮಗಳು. ಸೊ ಈ ಜೀವಾತ್ಮಗಳು ಯಾವಾಗ ಜಡವಸ್ತಿಯಲ್ಲಿ ಪ್ರವೇಶವನ್ನು ಮಾಡ್ತವೆ, ಆವಾಗ ಭೌತಿಕ ದೇಹಕ್ಕೆ ಪ್ರಕ್ರಿಯೆ ಬರುತ್ತೆ. ಇಲ್ಲ ಅಂದ್ರೆ ಆ ಭೌತಿಕ ದೇಹಕ್ಕೆ ಯಾವ ಬೆಲೆಯೂ ಕೂಡ ಇರೋದಿಲ್ಲ. ಸೊ ಇಲ್ಲಿ ಭೌತಿಕ ಜಗತ್ತು ಕೃಷ್ಣನ ಬಾಹ್ಯ ಶಕ್ತಿ ಮತ್ತು ಜೀವಾತ್ಮಗಳು ತಟಸ್ಥ ಶಕ್ತಿ. ಈ 2 ಶಕ್ತಿಗಳ ಮೂಲವು ಕೂಡ ಕೃಷ್ಣನೇ. ಈ ಬಾಹ್ಯ ಶಕ್ತಿಯ ವಸ್ತುಗಳೇನಿವೆ, ಜಡ ವಸ್ತುಗಳು, ಅವುಗಳಿಗೆ ನಾವು ತಟಸ್ಥ ಶಕ್ತಿಯ ಜೀವಾತ್ಮಗಳು ಜೀವವನ್ನು ತುಂಬುವುದರಿಂದ ಅವಕ್ಕೂ ಕೂಡ ಒಂದು ಜೀವವು ಬರುತ್ತೆ. ಸೊ ಈ ತಾತ್ಪರ್ಯದಲ್ಲಿ ನಾವು ಏನು ನೋಡೋದಂದ್ರೆ, ಜೀವಾತ್ಮ ಪರಮಾತ್ಮ ಇಬ್ಬರೂ ಕ್ಷೇತ್ರಜ್ಞರೇ. ಅಂದ್ರೆ ಭಗವಂತ ಏನ್ ಹೇಳ್ತಾನೆ, ಕೇವಲ ಜೀವಾತ್ಮನ ಒಬ್ಬನೇ ಕ್ಷೇತ್ರಜ್ಞ ಇಲ್ಲ,
ನಾನು ಕೂಡ ಕ್ಷೇತ್ರಜ್ಞನೇ ಅಂತ ಒಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಮತ್ತೆ ಈ ಶ್ಲೋಕದಲ್ಲಿ ಕೂಡ ನಾವು ನೋಡಿದ್ದೇವೆ, ಜೀವಾತ್ಮ ಮತ್ತು ಪರಮಾತ್ಮ ಇಬ್ಬರೂ ಕೂಡ ಕ್ಷೇತ್ರಜ್ಞರು. ಅಂದ್ರೆ ನಾವು ಜೀವಾತ್ಮ ಕೇವಲ ಈ ಒಂದು ಕ್ಷೇತ್ರವನ್ನು, ಅಂದ್ರೆ ನಮ್ಮ ದೇಹವನ್ನು ಮಾತ್ರ ತಿಳ್ಕೊಂಡಿರ್ತಾನೆ, ಪರಮಾತ್ಮ ಎಲ್ಲರ ಕ್ಷೇತ್ರವನ್ನು ತಿಳ್ಕೊಂಡಿರ್ತಾನೆ. ಅವೆರಡು, ಈ ವ್ಯತ್ಯಾಸ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಸೊ ನಂತರ ಇಲ್ಲಿ ಇಬ್ಬರು ಕ್ಷೇತ್ರಜ್ಞನ ಬಗ್ಗೆ ತಿಳ್ಕೊಂಡ್ವಿ ನಾವು. ಭಗವಂತ 13.3 ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ ಸರ್ವಕ್ಷೇತ್ರೇಶು ಭಾರತ. ಅಂದ್ರೆ ಸರ್ವಕ್ಷೇತ್ರದಲ್ಲಿರುವನು ಅರಿತವನು ನಾನು. ಸೊ ಕೇವಲ ಒಂದು ಕ್ಷೇತ್ರಜ್ಞ ನಾವು ಒಬ್ಬ ದೇಹದಲ್ಲಿ, ಅಂದ್ರೆ ನಮ್ಮ ದೇಹದ ಕ್ಷೇತ್ರವನ್ನು ಮಾತ್ರ ನಾವು ತಿಳ್ಕೊಂಡಿದ್ದೀವಿ. ಅಂದ್ರೆ ದೇಹ ಅಂದ್ರೆ ಕ್ಷೇತ್ರಜ್ಞ ಅಂದ್ರೆ ದೇಹದಲ್ಲಿ ವಾಸ ಮಾಡಿರುವವನು ಅಥವಾ ಕ್ಷೇತ್ರದ ಒಂದು ಮಾಲೀಕ. ಸೊ ಆ ಕ್ಷೇತ್ರದ ದೇಹದ ಮಾಲೀಕ ಕ್ಷೇತ್ರಜ್ಞ. ಜೊತೆಗೆ ಈ ಎಲ್ಲ ಶರೀರಗಳಲ್ಲಿ ಇರುವ ಕ್ಷೇತ್ರಜ್ಞ ಭಗವಂತ. ಸೊ ಅವನು ಎಲ್ಲ ಶರೀರಗಳು, ಆದ್ರಿಂದ ಪ್ರತಿ ದೇಹದಲ್ಲಿಯೂ 2 ಕ್ಷೇತ್ರಜ್ಞರಿರ್ತಾರೆ, ಒಂದು ಜೀವಾತ್ಮ ಮತ್ತೊಂದು ಪರಮಾತ್ಮ, ಅಂದ್ರೆ ಭಗವಂತನ ವಿಸ್ತರಣೆ. ಸೊ ಇದು ಜೀವಾತ್ಮದ ಲಕ್ಷಣ ಏನು? ಕೇವಲ ಒಂದೇ ಒಂದು ನಿರ್ದಿಷ್ಟ ದೇಹದಲ್ಲಿರ್ತಾನೆ. ಪರಮಾತ್ಮ ಎಲ್ಲ ಜೀವಿಗಳ ದೇಹದಲ್ಲಿಯೂ ಇರುತ್ತಾನೆ. ಮತ್ತು ಜೀವಾತ್ಮನಿಗೆ ತನ್ನ ದೇಹದ ಸುಖ ದುಃಖಗಳ ಅರಿವು ಮಾತ್ರ ಇರುತ್ತೆ. ಆದ್ರೆ ಪರಮಾತ್ಮನಿಗೆ ಸಮಸ್ತ ಜೀವಿಗಳ ಅರಿವಿರುತ್ತೆ, ಸುಖ ದುಃಖಗಳ ಅರಿವಿರುತ್ತೆ. ಮತ್ತು ಜೀವಾತ್ಮ ಕರ್ಮ ಫಲಗಳನ್ನು ಅನುಭವಿಸ್ತಾನೆ. ಆದ್ರೆ ಪರಮಾತ್ಮನಿಗೆ ಯಾವ ಕರ್ಮ ಫಲನೂ ಇರುವುದಿಲ್ಲ. ಅವನು ಕೇವಲ ಸಾಕ್ಷಿಯಾಗಿರ್ತಾನೆ ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾನೆ. ಆ ಮಾರ್ಗದರ್ಶನವನ್ನು ನಾವು ತಗೊಳ್ಳೋದಿಲ್ಲ. ಅದೇ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ. ಇದರಲ್ಲಿ ಮುಕುಂದ ಮಾಲಾದೊಂದು ಶ್ಲೋಕ ಇದೆ. ಅದರಲ್ಲಿ ಶ್ಲೋಕದಲ್ಲಿ ಏನ್ ಹೇಳಿದೆ ಅಂದ್ರೆ, ಮೋಹೇ ನಿಮಗ್ನಂ ಹರಿಮಚ್ಚರಂತಂ ಗಂಧೇನ ಭಕ್ತಂ ನ ವಿಮುಚ್ಯತೀಹ ಪ್ರಾರಬ್ಧ ಕರ್ಮಾಣಿ ಅಪಿ ಭುನಕ್ತಿ ವಿಷ್ಣು ಸ ಏವ ನಾಥೋ ಜಗದೇಕ ಬಂಧು. ಸೊ ಇಲ್ಲಿ ಮುಕುಂದ ಮಾಲಾ ಸ್ತೋತ್ರ ಯಾರಾದ್ರೂ ಓದಿದ್ರೆ ಈ ಶ್ಲೋಕ 17ನೇ ಶ್ಲೋಕದಲ್ಲಿ ಬರುತ್ತೆ ಇದು. ಸೊ ಅದರಲ್ಲಿ ಏನ್ ಹೇಳ್ತಾ ಇದೆ, ನಮ್ಮ ಕುಲಶ್ರೇಷ್ಠ ಆಳ್ವಾರ್ ಅವರು ಹೇಳ್ತಾ ಇದ್ದಾರೆ. 12 ಆಳ್ವಾರಲ್ಲಿ ಒಬ್ರು ಇವರು. ಸೊ ಇವರೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವ ಭಕ್ತ ಸಂಸಾರ ಮೋಹದಲ್ಲಿ ಮುಳುಗಿದ್ದರೂ ಸಹ, ಯಾರೇ ಭಕ್ತರಿರ್ಲಿ, ಅವ್ರು ಯಾರೇ ಇರ್ಲಿ, ಸಂಸಾರ ಮೋಹದಲ್ಲಿ ಎಷ್ಟೇ ಮುಳುಗಿರ್ಲಿ, ಹರಿ ಎಂಬ ನಾಮವನ್ನು ಉಚ್ಚರಿಸುತ್ತಾನೋ ಅಂತಹವನನ್ನು ಭಗವಂತ ಎಂದಿಗೂ ಕೈ ಬಿಡುವುದಿಲ್ಲ. ಅಂತಹ ಭಕ್ತನ ಕಠಿಣವಾದ ಪ್ರಾರಬ್ಧ ಕರ್ಮಗಳನ್ನು ಸಹ ವಿಷ್ಣುವು ತೊಡೆದು ಹಾಕುತ್ತಾನೆ. ಏಕೆಂದರೆ ಆ ವಿಷ್ಣುವೇ ಈ ಜಗತ್ತಿನ ನಿಜವಾದ ಒಡೆಯ ಮತ್ತು ನಮ್ಮೆಲ್ಲರ ಪರಮ ಬಂಧು, ಗೆಳೆಯ ಅಂತ ಹೇಳಿ. ಇಲ್ಲಿ ಯಾರು ಕುಲಶ್ರೇಷ್ಠ ಆಳ್ವಾರ್ ಬಗ್ಗೆ ತಿಳ್ಕೊಂಡಿವ ಸ್ವಲ್ಪ ಅವೆಲ್ಲ ಇದು ಇದರಲ್ಲಿದೆ. ಮುಕುಂದ ಮಾಲಾ ಸ್ತೋತ್ರ ಅಂತ ಬುಕ್ ಇದೆ, ಇಸ್ಕಾನಲ್ಲಿ ಸಿಗುತ್ತೆ ಇದು. ಈ ಪುಸ್ತಕವನ್ನು ಓದಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮುಕುಂದ ಮಾಲಾ ಸ್ತೋತ್ರದಲ್ಲಿ ಸುಮಾರು 52-53 ಶ್ಲೋಕಗಳಿವೆ. ಒಂದೊಂದು ಶ್ಲೋಕವು ಒಂದು ಮುತ್ತಿನಂತ ಶ್ಲೋಕಗಳು. ನಾವು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಕುಲಶ್ರೇಷ್ಠ ಆಳ್ವಾರ್ ಅವರು. ಅವರು ಬರೆದಿರುವಂತ ಈ ಶ್ಲೋಕಗಳು. ಇಲ್ಲಿ ದ್ವಿಕಗ ಅಂದ್ರೆ ಸಂಬಂಧದ ಪುನರುಜ್ಜೀವನ ಮಾಡಬೇಕು. ಈ ದೇಹದಲ್ಲಿರುವ ವೃಕ್ಷದಲ್ಲಿರುವ ಜೀವಾತ್ಮ, ಮೊದಲ ಹಕ್ಕಿ, ಈ ಲೌಕಿಕ ಹಣ್ಣುಗಳನ್ನು ತಿನ್ನುವ ಮೋಹದಲ್ಲಿ ಮುಳುಗಿದೆ. ಅದರಿಂದ ಅದು ಒಮ್ಮೆ ಸಾರಿ ಹರಿ ಅಂತ ಕೂದರೆ ಆಯ್ತು. ಮೌನವಾಗಿ ಗಮನಿಸಿದ ಪರಮಾತ್ಮ ತಕ್ಷಣವೇ ಕಾರ್ಯಪ್ರವೃತ್ತನಾಗಿ ಈ ಮೊದಲನೇ ಹಕ್ಕಿಯ ಸಹಾಯಕ್ಕೆ ಬರ್ತಾನೆ. ಮತ್ತು ತಕ್ಷಣ ಏನ್ ಮಾಡ್ತಾನೆ, ಅವನು ಸಂಪೂರ್ಣ ಪ್ರಾರಬ್ಧ ಕರ್ಮದ ನಾಶವನ್ನು ಮಾಡ್ತಾನೆ. ಈ ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದ್ದಾನೆ, ಸ್ವಾಮೇಕಂ ಶರಣಂ ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಅಂದ್ರೆ ಸರ್ವ ಪ್ರಾರಬ್ಧ ಕರ್ಮವನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಅದರಿಂದ ಈ ಕುಲಶ್ರೇಷ್ಠರು ಆರ್ವಲು ಕೂಡ ಇಲ್ಲಿ ಹೇಳ್ತಾರೆ, ಜಗದೇಕ ಬಂಧು ಹರಿ ನಮ್ಮ ಕರ್ಮದ ಹೊರೆಯನ್ನು ತಾನು ಹೊತ್ಕೊಳ್ತಾನೆ ಅಂತ ಹೇಳಿ. ಸೊ ಈ ಶ್ಲೋಕದಲ್ಲಿ ನಾವು ಎಷ್ಟೇ ಒಂದು ಕುಕರ್ಮಗಳನ್ನು ಮಾಡಿದ್ರು ಕೂಡ, ಮತ್ತು ಎಷ್ಟೇ ಸಂಸಾರದ ದೊಡ್ಡ ತುಳಿಯಲ್ಲಿ ಸಿಗಾಕೊಂಡಿದ್ರು ಕೂಡ, ಭಗವಂತನ ನಾಮಸ್ಮರಣೆಯಿಂದ ನಾವು ಪಾರ್ ಮಾಡುವ ಶಕ್ತಿ ಭಗವಂತನ ನಾಮಸ್ಮರಣೆಗಿದೆ ಅಂತ ಹೇಳಿ. ಸೊ ಅದರಿಂದ ಇಲ್ಲಿ ನಂತರ ಮುಂದಿನದ್ದು ಈ ಭಾವಾರ್ಥದಲ್ಲಿ ಆಧ್ಯಾತ್ಮಿಕ ಅಸ್ತಿತ್ವದ ಅತ್ಯಂತ ಪ್ರಮುಖವಾದ ತತ್ವವನ್ನು ಹೇಳಲಾಗಿದೆ. ಅಂದ್ರೆ ವ್ಯಕ್ತಿತ್ವದ ಶಾಶ್ವತತೆ. ಅಂದ್ರೆ ವ್ಯಕ್ತಿ ಅಂದ್ರೆ ಜೀವಾತ್ಮ ಎಂದಿಗೂ ಭೌತಿಕ ಪ್ರಕೃತಿಯಲ್ಲಿ, ಇದು ತಟಸ್ಥ ಶಕ್ತಿ ಅಲ್ವಾ, ಭೌತಿಕ ಪ್ರಕೃತಿ ಮತ್ತು ಪರಮಾತ್ಮನ ಆಂತರಿಂಗ ಶಕ್ತಿಗಳ ಮಧ್ಯದಲ್ಲಿದೆ. ಎಂದಿಗೂ ಕೂಡ ಭೌತಿಕ ಪ್ರಕೃತಿಯಲ್ಲೂ ಲೀನವಾಗುವುದಿಲ್ಲ, ಭಗವಂತನ ಆಧ್ಯಾತ್ಮಿಕ ಶಕ್ತಿಯಲ್ಲೂ ಕೂಡ ಎಂದಿಗೂ ಲೀನವಾಗುವುದಿಲ್ಲ. ಯಾವಾಗಲೂ ಇದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುತ್ತೆ. ಇದು ವಿಲೀನವಾಗದ ಅಸ್ತಿತ್ವ. ಮತ್ತು ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಯಾವಾಗಲೂ ಸಪರೇಟ್ ಆಗೇ ಇರ್ತಾರೆ. ಒಂದು ಮರವನ್ನು 2 ಹಕ್ಕಿಗಳು ಪ್ರವೇಶಿಸಿದಾಗ, ಶ್ರೀಲ ಪ್ರಭುಪಾದ ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಒಂದು ಮರವನ್ನು 2 ಹಕ್ಕಿಗಳು ಪ್ರವೇಶ ಮಾಡಿದಾಗ ಏನಾಗುತ್ತೆ, ಆ ಹಕ್ಕಿಗಳು ಮರದೊಂದಿಗೆ ಒಂದಾಗುವುದು
ಒಂದಾಗ್ಬಿಟ್ಟು ಅಂತ ಹೇಳೋದು ಒಂದು ತಪ್ಪು, ಭಾವಿಸುವುದು ಮೂರ್ಖತನ. ಪ್ರತಿಯೊಂದು ಹಕ್ಕಿಯು ತನ್ನದೇ ಆದ ಪ್ರತ್ಯೇಕ ಗುರುತನ್ನು ಉಳಿಸಿಕೊಳ್ಳುತ್ತದೆ. ಅದೇ ರೀತಿ ಜೀವಾತ್ಮ ಮತ್ತು ಪರಮಾತ್ಮ ಕೂಡ ಯಾವಾಗಲೂ ಒಂದಾಗುವುದಿಲ್ಲ, ಅಥವಾ ಮಣ್ಣಿನಂತಹ ಭೌತಿಕ ವಸ್ತುವಿನೊಂದಿಗೆ ಅಂದ್ರೆ ಆ ಮರದೊಂದಿಗೂ ಕೂಡ ಬೆರೆಯುವುದಿಲ್ಲ. ನಂತರ ಇನ್ನೊಂದು ಇಲ್ಲಿ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು, ಅಸಂಗೋ ಯಯಂ ಪುರುಷಃ, ಅಂದ್ರೆ ಆತ್ಮನು ಅಸಂಗನು, ಅಂದ್ರೆ ಭೌತಿಕ ಶರೀರದ ಹತ್ತಿರದಲ್ಲಿ ವಾಸಿಸಿದ್ದರೂ ಆ ಭೌತಿಕ ಶರೀರದೊಂದಿಗೆ ಆತ್ಮ ಬೆರೆಯುವುದಿಲ್ಲ. ಸೊ ಭೌತಿಕ ವಿಜ್ಞಾನಿಗಳು ಹೇಳ್ತಾರೆ ಇದು ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಅಂತ ಏನೇನೋ ಹೇಳ್ತಾರೆ ಅವರು, ಅಥವಾ ಜೀವಂತ ವಸ್ತುಗಳು ನಿರ್ಜೀವ ವಸ್ತುಗಳು ಒಂದೇ ಅಂತ ಅವರು ತಪ್ಪಾಗಿ ಭಾವಿಸ್ತಾರೆ. ಆದ್ರೆ ಅದು ಸರಿಯಲ್ಲ ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿದೆ. ನಂತರ ಇನ್ನೂ ಒಂದು ವಿಜ್ಞಾನಿಗಳು ಹೇಳ್ತಾರೆ, ಈ ಆಧುನಿಕ ವಿಜ್ಞಾನಿಗಳು, ಕೆಲವು ಭೌತಿಕ ಪರಿಸ್ಥಿತಿಗಳಲ್ಲಿ ಜೀವಶಕ್ತಿಯು ತಂತಾನೇ ಉತ್ಪತ್ತಿಯಾಗುತ್ತೆ ಎನ್ನುವ ತಪ್ಪಾದ ಒಂದು ತೀರ್ಮಾನದಲ್ಲಿ ಕೂಡ ಅವರು ಬರ್ತಾರೆ. ಸೊ ಆದ್ರೆ ಈ ಶ್ಲೋಕದಲ್ಲಿ ಕರೆಕ್ಟ್ ಆಗಿ ಹೇಳಿದರೆ ದ್ವಿಖಗ ಅಂದ್ರೆ 2 ಸಪರೇಟ್ ಪಕ್ಷಿಗಳು ಅಂತ ಹೇಳಲಾಗಿದೆ. ಸೊ ನಂತರ ಭಗವದ್ಗೀತೆ 18.21 ಶ್ಲೋಕದಲ್ಲಿ ಹೇಳಿದಂತೆ ಪರಮಾತ್ಮನು ಪ್ರತಿಯೊಂದು ಶರೀರದಲ್ಲೂ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದಯೇಷು ಅರ್ಜುನ ತಿಷ್ಠತಿ. ಅಂದ್ರೆ ಜೀವಾತ್ಮ ಕೇವಲ ತನ್ನ ಸ್ವಂತ ಶರೀರದಲ್ಲಿ ಮಾತ್ರ ಇರ್ತಾನೆ, ಮತ್ತು ತನ್ನ ಕರ್ಮಕ್ಕೆ ಅನುಗುಣವಾಗಿ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾ ಇರ್ತಾನೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಬೇಕಾದಂದ್ರೆ ನಮ್ಮನ್ನು ನಾವು ಯಾರು ಎಂಬ ಮೂಲ ಪ್ರಶ್ನೆ ಉತ್ತರಿಸಲು ಈ ಶ್ಲೋಕ ನಮ್ಗೆ ಚೆನ್ನಾಗಿ ಸಹಾಯ ಮಾಡ್ತಾ ಇದೆ. ಸೊ ಅದರಿಂದ ಅಷ್ಟೇ ಅಲ್ಲ, ಮತ್ತು ಈ ಸಂಸಾರ ವೃಕ್ಷದ ಬಂಧನದಿಂದ ಬಿಡುಗಡೆ ಹೊಂದುವ ಒಂದು ದಾರಿಯನ್ನು ಕೂಡ ಈ ಶ್ಲೋಕದಲ್ಲಿ ತಿಳಿಸಿಕೊಡಲಾಗಿದೆ. ಅಂದ್ರೆ ಎಷ್ಟು ಚೆನ್ನಾಗಿ ಈ ದೇವತೆಗಳು ಭಗವಂತನ ಒಂದು ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ಅಥವಾ ಒಂದು ಸಂಪೂರ್ಣ ಈ ಜೀವದ ದೇಹದಲ್ಲಿ ಈ ಜೀವಶಕ್ತಿಯಿಂದ ನಾವು ಪಡ್ತಾ ಇರುವ ಕಷ್ಟಗಳ ಬಗ್ಗೆ ಸಂಪೂರ್ಣವಾಗಿ ಅವರು ಹೇಳಿದ್ದಾರೆ. ಮತ್ತು ಅದೇ ರೀತಿ ಇದರಿಂದ ಕಷ್ಟಗಳನ್ನ ಹೊರಗೆ ಬಿಡುವ ದಾರಿಯನ್ನು ಕೂಡ ಹೇಳಿದ್ದಾರೆ. ಏನ್ ಮಾಡೋದು? ಕೃಷ್ಣನ ನಾಮಸ್ಮರಣೆಯನ್ನು ಮಾಡುವುದರಿಂದ ನಾವು ಸಂಪೂರ್ಣವಾಗಿ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಾವು ಹೊರಕ್ಕೆ ಬರಬಹುದು ಅಂತ ಹೇಳಿ ಬಂದ್ರೆ, ಯಾಕಂದ್ರೆ ಕೃಷ್ಣ ಹೇಳಿದಾನೆ 18ನೇ ಅಧ್ಯಾಯದಲ್ಲಿ 66ನೇ ಶ್ಲೋಕದಲ್ಲಿ ಕರೆಕ್ಟ್ ಆಗಿ ಹೇಳಿದಾನೆ. ಸೊ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಭಗವಂತ ಹೇಳಿದಾನೆ. ಎಲ್ಲವನ್ನು ಬಿಟ್ಟಾಕು, ನನಗೆ ಶರಣ ಆಗು, ನಾನು ನಿನ್ನ ಎಲ್ಲ ಪಾಪಕರ್ಮಗಳನ್ನು ಸುಟ್ಟು ಹಾಕ್ತೇನೆ, ಮತ್ತೆ ಏನು ನೀನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಭಗವಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ ನಮ್ಗೆ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಸೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ತುಂಬಾ ಡೀಪ್ ಆಗಿತ್ತು ಪ್ರಭುಜಿ. ಹರೇ ಕೃಷ್ಣ. ಆ ಶ್ಲೋಕ ಇರೋದೇ ತುಂಬಾ ಡೀಪ್. ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಬಟ್ ನಮ್ಗೆ ಆ ವರ್ಡ್ಸ್ ಜ್ಞಾಪಕ ಇರೋದು ಸೈಂಟಿಫಿಕಲಿ